ಶೇಖರಗೌಡ ರೆಸ್ಪೆಕ್ಟ್ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಕುಡುಬಿ ಸೇವಾ ಉತ್ಸವ ಪ್ರಶಸ್ತಿ ವಿಜೇತರು ದಕ್ಷಿಣ ಕನ್ನಡ ಕೊಂಕಣಿ ಸಾಹಿತ್ಯ ಅಕಾಡೆಮಿ ತುಮಕ ಇಂತೀತು ತೈ ವೇದಿಕೆ ಅಲಂಕಾರ ಸ್ವೀಕಾರ ಕಾರಣ ದಾಮಯಕುಳೆಲ್ಲ ಒಟ್ಟು ಜರುಪೆ ಪ್ರಾರ್ಥಿಸಿ ಕೊರ್ಗೆಗೌಡ ಕೊಂಪದವು ಮಲ್ಗಡು ఇంకా శేఖరన్నకి ಉಮೇಶ ಆಮೇಲೆ ಸಾಂಸ್ಕೃತಿಕ ಗುಮ್ಮಟಾರೆ ತನಿಯಾರ ಸುಗ್ಲರಿ ಅಯ್ಯಂಗೆ ಕಿಟ್ಲೆ ಸಿಕ್ಕಿಲ್ಲಂಗೆ ಪೂರ ಸಿಕ್ಕುನಲ್ಲೇ ತಿತ್ತನ ಶೇಖರಣ್ಣ ಐತೆ ಆ ಮಟ್ಟಾಕಿತ್ತು ಸಾಹಿತ್ಯ ಕಲಾ ಅಕಡೆಗೆಲ್ಲೆಡೆ ಶೇಖರಣ್ಣಕ್ಕೆ ಅದು ಸನ್ನಿಧಾನ ಸ್ವಾಗತ ಕೊರ್ಗೇಗೌಡ ಕೊಂಪದವು ನಿವೃತ್ತ ಪೊಲೀಸರು ಹಾಗೂ ದಕ್ಷಿಣ ಕನ್ನಡ ಕುಡುಬಿ ಸೇವಾ ಸಂಘ ಉಪಾಧ್ಯಕ್ಷ ಮಲ್ಗಡೆ ಯಾ ಪ್ರಾಯರಿ ಎಂಗಮ ಶೈಲಂಡರ್ ಅಮ್ಕ ಸೊಗ್ಲಂಗಿ ಸಂತೋಷ ತುಮಕ ವೇದಿಕೆ तुम्ही ಆಸನ ಕೊರ್ನು ಅಮ್ಕ ಯಜಮುಖದ ಕೆಲಸ तुम्ही ಪ್ರೇರಣೆ दी काम सांगचेडे इंका मलगडे गोपालगौड अंदिनी विडियो तीन इंका स्वागत काम सांगना त्याचेडे मगुचे तुमकदल्या आसनाक स्वीकार केलेले तुम्ही हे मर्याद देवाल्याच्या घ्यार तुम्ही घेऊन याचेर आमकां सर्व रितीन सहकार करूंक महादेव मगोचे इथे ರಾಮಯ್ಯಗೌಡ ಕೊಂಪದವು ನಿವೃತ್ತ KSRTC ಹಾಗೂ ರಾಜ್ಯ ಕುಡುಬಿ ಸಂಘದ ಉಪಾಧ್ಯಕ್ಷರು ತುಮಗೆಲ್ಲ ಯಾ ಪ್ರಾಯಕ್ಕೆ ಅಮಿ ದೇವಾಡೆ ಮಗ್ಚೆ ಅಮ್ಗೆಲೆ ಮಲ್ಗಡೆ ತುಮಕ ತೋಡು ಸಿಕ್ಕೊಂತಿ ರಿಟೈರ್ಡ್ದಲ್ಲಿ ನಮ್ಗೆ ಗರ್ಕಡೆ ಬೋನೆ ಸಮಾಜಗ ಹತ್ತಿರ तुम्ही ಹೇಗುತ್ತಾ ತುಮಕ ಒಡ್ಲೆ ಆಸನ ದೇವಾಲಯ ಮುಖಾಂತರ तुम्ही ಸ್ವೀಕಾರ ಕರ್ಕ ಜಡ್ಚೆ ఇంకా సతీష్ ఏ ఇడోదీన స్వాగత కార్యక్రమం ರಾಮಗೌಡ ಗರಡಿಮಣೆ ದಕ್ಷಿಣ ಕನ್ನಡ ಕುಡುಬಿ ಸಂಘ ಕೋಶಾಧಿಕಾರಿ तुम्ही ಐಚ ವೇದಿಕೆಗೆ ಈ ಕಾಮಗಾರಿ ఇంకా ಮಹಾಬಲಗೌಡ ಆಮೇಲೆ ಅಧ್ಯಕ್ಷರು आणि आता समिती ಕಾರ್ಯದರ್ಶಿನಿ ಇಡೋದಿನ ಸ್ವಾಗತ ಕಾರ್ಯಕ್ರಮ तिथे स्वामीला पदव बजपे तुम्ही तुमका धरल्या आसनारे तुम्ही बोहोनो प्रत्येक वड्याच्याकी आमकां प्रेरणा मात्र प्रत्येक वड्याच्याकी आमकां भूक लागता समाजाक ಒಟ್ಟು करून आज तिल्ले संतोष आमकां आमी तुमकां सांगोका म्हणना हेंकाचे आमकां परिस्थिती प्रचोवन आयच्यान मागीर आमी तुमी स्वामीला पदव बजपे प्रेರಣೆ करून आमी आयचे ಖಾಲಿ 10% 40 घरां 400 जन मात्र तुम्ही 10,000 जन हे तुम्ही उठले जाल्यार सेंट्रल गव्हर्नमेंट मोदी तुमच्या पांय मुलांत इतले जन आसतना येता एका तुम्ही तयारी करून इंका कृष्ण पोपाडिकल इनी स्वागत कारणो इडोदिन स्वागत कारणो तुमच्या मगोचे रामण्णगौड रायबारी स्वामीला पदव वाल्य तुम्ही तुमकां धरल्या वेदिकेक इवका आमगेली मर्याद तुम्ही काम सांगचेडे इंका पुरुषोत्तमंद बेन्नोट इंका इडोदिन स्वागत काम होचे लोकेश गौड मटपाಡಿ मैनेजर ಕೆನರಾ ಬ್ಯಾಂಕ್ ಹಾಗೂ ತೀತಿ ಆಮೇಲೆ ಸಂಘಟನೆಗೆ पुढे बारीक हें करून परतू संघटकल्ले परतून तुमचे आमी प्रार्थना करून मागोवचे एक पोत पावता आमचेर आमगेले आमच्या ಒಟ್ಟು येवन तुमी पोत पावोवका मागीर ಕೆನರಾ ಬ್ಯಾಂಕ್ सांगलें आमकां आर्थीक खोच्चे ताजेर आमकां सहकार करून काम चेडे भास्करान तिका स्वागत तुमचेडे
ದಿನ ಸ್ವಾಗತ ಕಾಣೋ ಮಹಾದೇವರ ಸನ್ನಿಧಾನ ಪ್ರಾರ್ಥನೆ ಮಾಡಿಸೆ. ಸುದರ್ಶನ್ ಗೌಡ ಮಲ್ಲಿಕಾರ್ಜುನ ಫ್ಯಾಮಿಲಿ ಟ್ರಸ್ಟ್ ಬೆಳ್ಳಿ ಬೆಟ್ಟು ಗೊತ್ತು ತುಮಕದರಳ್ಳ ವೇದಿಕೆಗೆ ಆಸನದವನು ಸುದರ್ಶನ್ ಗೌಡ ಮಲ್ಲಿಕಾರ್ಜುನ ಫ್ಯಾಮಿಲಿ. ఇంకా ಹರೀಶ್ ಗೋಲ್ದಡಿ. ಇನಿ ಇಡೋದೇನು ಸ್ವಾಗತ ಕರ್ಕ ತೀತೆ ಹೇಮಚಂದ್ರ ಸಿದ್ಧಗಟ್ಟೆ ಏನಾವಕತನ ಸಿದ್ಧಗಟ್ಟೆಗೆ ಪರಿವರ್ತನೆ ಹರಿಕಾರ ಆಜು ಕುತ್ತಾರು ಪುಜದ ತಲೆರಿ ತನಗೆ ಕೊನಚೇನು ಸಾಧ್ಯನಲ್ಲೇ ಸಿದ್ಧಗಟ್ಟೆ ಉಮೇಶನ್ ಹೇಮಚಂದ್ರನ ಓಣು ಕುತ್ತಾರ ಕಾಲಂಕೆಲಂ ಸಂಚಿನೆ ಏ ಸಾಧನೆ ದಾಖಲೆ ಪೇಜಾವರ ಮಠದ ಸ್ವಾಮೀಚನಿ ಖರ್ಚ ತಂಗನೆಲ್ಲ ವಾರು ಇನಿದೋಗನಿ ಬೈಕರವನಿಗೆ ಅಜರವನಿಗೆ 15 ದಿವಸ ರಾತ್ರಿ ದಿವಸ ಓನು ತೇನು ದೌಕಾತು ಸಂಖ್ಯೆ ಹಠದವ್ರನು ತೋಯಿ ಪೂಜಾಕೆಲ್ಲೆಡೆ ಸಿದ್ಧಗಟ್ಟೆಜ ಪೂರ ಪ್ರತ್ಯೇಕ ಚೇಡೆ ಅಂಕಿ ಪ್ರತ್ಯೇಕ ಸಮಾಜ ಅಂಕಿ ಪ್ರೇರಣದೇನು ಕಾಲಕರ್ತ ಕೊಚ್ಚ ಉದ್ಯೋಗಕರ್ತ ಕೀಕರ್ತ ಕಾಲಕರ್ತ ಸಂಖ್ಯೆ ಮಾರ್ಗದರ್ಶನದೇನು ಐನೇಕ ಜತಿ ಚಡೆ ಪುರ ದೌಕಲ ಸಂಪತ್ತಿಗೇನು ಸರ್ಕಾರ ಮೂಲಕ ಗೌಚರ ಸಂಪತ್ತು ಗೌಲ್ಲ ಆಳ್ಯಾರು ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಂದು ಸಿದ್ಧಗಟ್ಟೆದು तक हॉल बंदनु याक आम्ही विशेष स्वागत करचे तुम्ही एकाय प्रेरणा देनु तुमका वेदिके दिल्या सगळ्यांक आपुचा हा तुमका दिल्ल्या वेदिके तुम्ही आसन दावनो येत हित तुम्ही हटदरनु पोत पो काम तुमचे मगचे इंका संदीप येनी स्वागत करका मगचे उदयगौಡ ಬಜ್ಜೇಡಿ ಮಂಗಳೂರು ಶಿಕ್ಷಕರು ಇನಿ ತುಮಕದಲ್ಲ ವೇದಿಕೆಗೆ ದಯದೋರ್ನು ಐಚ ಮಟ್ಟಕ್ಕೆ ಮಹಾದೇವರ ಸನ್ನಿಧಾನ ಅಂತ ಹೆಂಗ ಸೊಗ್ಲೇಕಿ ತುಮಕ ಗೌರವ ಇತ್ತೀರ ಮಹಾದೇವಲ ಗೌರವ ಕುಲವದೇವಲ ಮಲ್ಲಿಕಾರ್ಜುನ ಗೌರವ ತುಮಿ ಸಂತೋಷ ಸ್ವೀಕಾರ ಕರ್ಕ ತೀತೆ ಇಷ್ಟಾನದಲ್ಲ ವೇದಿಕೆ ತೀತೆ ವೆಂಕಟೇಶ್ ಗೌಡ ಮಾಜಿ ಕಾರ್ಯದರ್ಶಿ ಕುಡುಬಿ ಸಮಾಜ ಸೇವಾ ಸಂಘ ಯಜರೆ ರಾಮಣ್ಣನೊಟ್ಟು ಕಿಟ್ಲ ಫೊರಂಬಲ ಕಿಟ್ಲೆ ಪೋತು ಪವಿಲಾಂ ಸಂಖ್ಯೆಲೆ ತೇ ಇತಿಹಾಸ ಅಂತ आज तुम्ही केल्ल्या तपसाक यार उपर फला येयला वेंकटेशना आमकां हेज्या मुखार तुमकां सहकार दिवका तुम्ही वेदिकेर बोनो फरलायन देवान प्रार्थना केल्या परत चलून दिवका आमी सांगचे ಈಗ सुदर्शनಕ್ಕೆ वय विशेषतानु देवाक खुशी करचे खेळार जाल्यार ही भजनेर हे भजनेक देव कितलो नत्ता आमी सांगल्यार आमकां खुशी आहा आमकां प्रत्येक क्षेत्रांत भजनेर आमकां एक आज मर्यादा हाडल्या आमी सांगल्यार रंजनी एक कुद्रोट इनी तुमकां हेजेरे आमकां हांगा सरी समान सगळें येतना ह्या सुहासिनीडे तुमी तुमचे कडेन इल्ले विडियो दिल्ले तुमी 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 तुमचे तुमी तुमी ते तुमगेल्या वड्याच्या समाजाच्या बालमनुष्या भुरग्यांक कितें अवकाश वड्यांत अवकाश येवन तुमी उपकार काम तुमचे कडेन हें करचें ते वय कानी वय उदय गौಡ ಬಜ್ಜೋಡಿ ಜಲನಿಗೆ ವೆಂಕಟೇಶ ಮಾಜಿ ಕಾರ್ಯದರ್ಶಿ ಜಲನಿಗೆ ते सुदर्शन मल्लिकार्जुन जलनिಗೆ ಕೊನಾಕೆ ಕೊಂಪದವೆ ಅಯ್ಯೋ ಹೆಂಗದಿ ವಿಮಲ ಕಪ್ಪಯ್ಯ ಹೆಂಗ दिवळांत रात दीस कोच्च्या गाडीगेर सांगल्यार येवन जडचेर जावची अडुगे करचेर जावंतकी भजने जावंतकी हांगा प्रत्येक विशयकी आमी कितले करचेले हाजेनी एक चर्चा करून आहा वेंकटेशना आमकां सुहासिनीर तुमकां स्वागत करचें तुमी परिपूर्ण अनुग्रह कर फुरल्यान जालो काम छेडे दीस इल्ल्या सैऱ्यांक सिद्धगट्टेच्या आमगेल्या शिवन्नाक मागीर तुमगेलें नांव रुद्रेश लोकेश लोकेश मागीर अन्न तुमगेलें नांव जनार्दन नायक नारायण नायक तेथे गंगाधर नायक म्हणल्यार तो आमगेलो अकावंट म्हाका कुत्तार वित्ता मशेरी बायकार आमी गाडयेर गेल्ले तो बायकार येवन साधन केलें तेन्ना एका येवन बायकार नाका गाडयेर एक सिद्धगट्टेच्या जन्नाक सगळ्यांक बस करून ज्योतिडे हाडून देविल्यार पळोवन तुजे म्हणचे तुमकां स्वागत करता महादेव सन्निधानांत आतां कार्यक्रम आरंभाक तुमी सगळ्यांनी मलगड्यान दंट्यान सगळ्यांनी ಒಪ್ಪಿಗೆ दिल्यार इल्ल्या सैरेडे कार्यक्रम आरंभ करता देवाली ಒಪ್ಪಿಗೆ गौरी
ಸೊಗ್ಲದಲ್ಲ ಮೇಲೆ ಅಧ್ಯಕ್ಷ ಅವನು ನಂಗೆ ಚೂರು ಸಮಾಜ ಖಾತಿರಲ್ಲಿ ಪರಿವರ್ತನೆ ಸಮಯ ಖಾತಿರಲ್ಲಿ ಪರಿವರ್ತನೆ ಕರಿಯ ತಕ ತುಂಬಿರ ಸೊಗ್ಗಡೆ ಸಹಕಾರಗೇನು ವೇದಿಕೆ ಮಲಗಡೆಯ ಸಹಕಾರಗೇನು ಕೃಷ್ಣ ಪ್ರಸಾದನಿ ಶೇಖರಣ್ಣನ ಅತನಿ ಕೊಚ್ಚಿ ಅಂಗಡಿ ಅತಂಚಿ ಕೊಚ್ಚಿ ವಾಟ ಸಗನು ಸವಿಸ್ತಾರದ ಅವನ ಭಕ್ತಿಯ ಕಾರಣ ಕವಿ ಸಂಘಟನೆ ಕೆಲವು ಸಂಖ್ಯೆ ಸವಿಸ್ತಾರದ ದಾಖಲಾ ಪ್ರಕಾರ ಕೇಂದ್ರ ಸಾಧನ ಪ್ರಕಾರ ಸವಿಸ್ತಾರದ ಕುಡುಬಿ ಸಮಾಜ ಸೇವಾ ಸಂಘ याचे आमगे प्रधान संघटना अध्यक्षदवरल्ल्या कडेंदर सुंदर तेयूर ವೇದಿಕೆಗೆ ಆಸನ ಸ್ವೀಕರಿಸಲು ಮಗನ घेता तिंकानी कुडबी समाज संघाच्या परवानगी विरोधी काम म्हणून आम्ही एक कृष्ण प्रसाद अध्यक्ष विरोधी म्हणून स्वागत करतो. समजतांक तेंका वेदिकेर आयिल्ल्या सगळ्या आमगेल्या मलगड्यांक कुडबी पदाधिकारीक आनी हांगा सर्वल्ल्या संघटना हांगा सर्वल्ल्या सगळ्या संघाच्या संघटना पदाधिकारी अध्यक्षांक आनी हांगासर आयिल्ल्या सगळ्या महिला संघाच्यांकी आमी तांकां स्वागत करता आनी मुखेल्ले आज खंयच्या विशयार आमी तांकां उट्टू आज शेरवाल्या वाड्यांत म्हणून आज तुमकां एक मनवारी केली. आज आमगेले दक्षिण कन्नड जिल्हा कुडबी समाज संघ कर्नाटकांत आज आमगेले कुडबी जनांग मस्त आज सामाजिक दावणे ಆರ್ಥಿಕ ರಾಜಕೀಯ ಶಿಕ್ಷಣ ಅನೇಕ ಥರದ ಹಿಂದುಳಿ फाटीं पडून इदल्ल्यान आज आमी आज ಒಟ್ಟು गावका आज 70 वर्सां लागून आज आमगेले मलगडे तुजेर भरमून गॅलरी आज पोत भवना ती जाल्ले कडेन आज आमगेले कृष्ण प्रसाद आनी आमगेले रामಯ್ಯ गौड आनी कोशाधिकारी जावन आसले रामगौड आनी सगळ्या वाड्याक आज सर्वान आज ह्या हातान एका एक आमी एक हात घाल्ला. आज खंयच्या म्हणल्यार कुडबी जातीचे विशय आज हे आमकां कुडबी जावन आसले ह्या दक्षिण कन्नडांत कुडुंबान जावन परिवर्तन जावन आमकां गांवचे सवलती पुरा आमी आज कणगेनासी आज ती जाल्ले कडेन आज सविस्तर जावन आमगेले ह्या विशयी आज की म्हणून आज आमगेलो दक्षिण कन्नड जिल्हा अध्यक्ष जावन आयलो श्री कृष्ण प्रसाद तुमकां ह्या विशयार सविस्तर करून तुमकां सांगता. आज मगळे आसतना दोन उतरां लपयता. ಈ ಕ್ಷೇತ್ರದ ದಿವ್ಯ ಸಾನ್ನಿಧ್ಯ ಆದಿಶಕ್ತಿಯನ್ನ ಮನಸಾರೆ ವಂದಿಸುತ್ತಾ ಅದೇ ರೀತಿ ಈಗಾಗಲೇ ನಾವು ನಮ್ಮ ಎಲ್ಲರ ಕುಲದೇವರಾದ ಮಲ್ಲಿಕಾರ್ಜುನ ದೇವರಿಗೆ ನಾವೆಲ್ಲ ಒಡಮಟ್ಟು ಅವರ ಆಶೀರ್ವಾದ ಕೇಳಿದ್ದೇವೆ. ಜೊತೆಗೆ ಈ ಕ್ಷೇತ್ರದ ಇಂದಿನ ಸಭೆಯನ್ನ ಆಯೋಜಿಸತಕ್ಕಂತಹ ಕ್ಷೇತ್ರದ ಪ್ರಮುಖರು ನಮ್ಮ ಸಂಘಟನಾ ಸುಂದರಗೌಡರಿಗೆ ಇವರಿಂದ ಹಿರಿಯರಿಂದ ಆಶೀರ್ವಾದ ಕೇಳಿಕೊಳ್ಳುತ್ತಾ ನಮ್ಮ ವೇದಿಕೆ ಇರುವ ಜಿಲ್ಲಾ ಸಂಘಟನೆಯ ಪದಾಧಿಕಾರಿಗಳು, ರಾಜ್ಯ ಸಂಘದ ಉಪಾಧ್ಯಕ್ಷರಾದ ಶ್ರೀಧರ ರಾಮಗೌಡರು, ಜೊತೆಗೆ ಎಲ್ಲ ಸಮಾಜ ಬಂಧುಗಳೇ, ನಾನು ಇಲ್ಲಿರುವ ಹಿರಿಯರಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ನಮ್ಮ ಹಿರಿಯರು ಹೇಳುವ ಪ್ರಕಾರ ನಾವು ಈ ಪ್ರದೇಶಕ್ಕೆ ಬಂದು ಎಷ್ಟು ವರ್ಷ ಆಯಿತು ಅಂತ ಹೇಳ್ಕೊಂಡು ಯಾರಿಗಾದ್ರು ತಿಳಿದಿದ್ದಾರೆ? ಯಾರಾದ್ರೂ ಒಬ್ಬರೇ
ಟಿವಿಯಲ್ಲಿ ನೋಡುವಂಥ ಅವಕಾಶ ನನಗೇನೋ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ನೋಡಿದಾಗ ನಮ್ಮ ಪ್ರಕಾರ ಇಲ್ಲಿ ಬಂದು ಒಂದು 200-250 ವರ್ಷ ಆಗಿರ್ಬೋದು ಅಂತ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಬಂದಿದ್ದೇವೆ. 1600ರಲ್ಲಿ ಗೋವಾದಲ್ಲಿ ಪೋರ್ಚುಗೀಸರ ದೌರ್ಜನ್ಯ ಹಿಂದೂಗಳ ಮೇಲೆ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕತೆಯನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಕ್ಕೋಸ್ಕರ ನಮ್ಮ ದೇವರು, ನಾವೆಲ್ಲ ಹಾಗೆ ಹಣ ಸಂಪತ್ತು ನಮ್ಮ ಭೂಮಿಯನ್ನು ಕಟ್ಟಿಕೊಂಡು ಓಡಿ ಬಂದದಲ್ಲ, ನಮ್ಮ ದೇವರನ್ನ ಕಟ್ಟಿಕೊಂಡು ಅಲ್ಲಿಂದ ಓಡಿ ಬಂದೆವು. ಓಡಿ ಬಂದು ಬೇರೆ ಬೇರೆ ಕರ್ನಾಟಕ, ಕೇರಳ, ತಮಿಳುನಾಡು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗೆ ಅಲ್ಲಲ್ಲಿ ನೆಲೆ ನಿಂತಿದ್ದೇವೆ. ಹಾಗೆ ಇಲ್ಲಿಗೆ ಬಂದ ಒಂದು ಕಥೆ ಇದ್ರೆ, ನಾವು ದಕ್ಷಿಣ ಕನ್ನಡಕ್ಕೆ ಇನ್ನೊಂದು ಕಥೆ ಉಂಟು. ನೇತ್ರಾವತಿ ನದಿಯ ಮೂಲಕ ಅಲ್ಲಿ ಒಳಗೆ ಬಂದೆವು. ಅಲ್ಲಿಂದ ಪೊರಿಯಗಳಂತ ಉಂಟು ಉಳ್ಳಳದ ಹತ್ರ, ಅಲ್ಲಿಂದ ಈಚೆ ಬಂದೆವು ಅಂತ ಹೇಳಿಕೊಂಡು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕುಂಪದ ಗ್ರಾಮಕ್ಕೆ ಸಂಬಂಧಪಟ್ಟ ಸುಮಾರು 400 ವರ್ಷಗಳಷ್ಟು ಇತಿಹಾಸ ಇದೆ. ಅಲ್ಲಿಯ ಕೆಳದಿ ಚೆನ್ನಮ್ಮರು ಆ ಪ್ರದೇಶವನ್ನ ನಮಗೆ ನೆಲೆ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಟ್ರು. ಕೊಂಪದವು, ಮುಚ್ಚೂರು ಮತ್ತು ಮೂರು ಗ್ರಾಮಗಳು. ಬಹುಶಃ ಈ ಪ್ರದೇಶ ನೀವು ಅರ್ಧ ಭಾಗ ಆಗಿ ಈಚೆ ಬಂದ್ರಿ ಮುಲ್ಕಿಯ ನಂದಿನಿ ನದಿಯ ಮೂಲಕ. ಹಾಗೆ ಆದ್ರೆ ನಾವು ಬಂದಿರುವ ಸುಮಾರು ಅವರು ಹೇಳಿದ್ರೆ 6 ತಲೆಮಾರು. ಆದ್ರೆ ಒಂದು ಯೋಚನೆ ಮಾಡಿಕೊಳ್ಳಿ ಬಂಧುಗಳೇ, ನಮ್ಮ ಜನರಿಗೆ ಗಣೇಶನನ್ನು ಹೇಗೆ ಪೂಜೆ ಮಾಡಿ ಗೊತ್ತು, ಶಕ್ತಿಯನ್ನು ಅಂದ್ರೆ ದೇವಿಯನ್ನು ಹೇಗೆ ಪೂಜೆ ಮಾಡಿ ಗೊತ್ತು, ನಾರಾಯಣನ ಹೇಗೆ ಪೂಜೆ ಮಾಡಿ ಗೊತ್ತು. ಆ ಸಂಸ್ಕಾರ ನಮ್ಮಲ್ಲಿ ಇತ್ತು. ನಮ್ಮ ಇದು ಜಾನಪದ ಕಲೆ ಅಂತ ಹೇಳ್ತೇವೆ ನಾವೀಗ. ಆದ್ರೆ ನಾವು ದೇವರನ್ನಲ್ಲಿ ವರ್ಣಿಸುತ್ತಾ ಹಾಡುವುದು ನಮಗೆ ಅಂತ ನಮ್ಮ ಗುಮ್ಮಟೆ ಅದು ಒಂದು ನಮಗೆ ಭಜನೆ ತರ ದೇವರನ್ನ ವರ್ಣನೆ ಮಾಡುವುದು ಅಂತ ದೇವರನ್ನ ಸ್ತುತಿ ಮಾಡುವುದು. ಅದರಲ್ಲಿ ಇರುವುದು ಯಾರ್ದು ಕಥೆಗಳು? ರಾಮಾಯಣದ್ದು, ಮಹಾಭಾರತದ್ದು, ಗಣೇಶನದು, ಈಶ್ವರನದ್ದು, ಎಲ್ಲ ದೇವರಿಗೆ ಸಂಬಂಧಪಟ್ಟದ್ದು. ಆದರೆ ಯೋಚನೆ ಮಾಡಿಕೊಳ್ಳಿ, ಒಂದು ದೇವರನ್ನ ನಮ್ಮ ಭಾಷೆಯ ಮೂಲಕ ನಾವು ವರ್ಣನೆ ಮಾಡ್ತಿದ್ದೇವೆ ಅಂದರೆ ಅಷ್ಟು ಜ್ಞಾನ ನಮಗೆ ಇತ್ತು ಅಂತ ಹೇಳಿಕೊಂಡು. ಅಷ್ಟು ಜ್ಞಾನ ಇತ್ತು ಅಂದರೆ ಸರಸ್ವತಿಯ ಅನುಗ್ರಹ ನಮ್ಮ ಮೇಲೆ ಇತ್ತು. ಯಾಕೆ ಕಡಿಮೆ ಆಯಿತು? ಅದೇ ಅಲ್ಲಿಂದ ಈಚೆ ಬಂದೆವು. ಈಚೆ ಬಂದಾಗ ನಮಗೆ ಮತ್ತೆ ನೆಲೆ ನಿಲ್ಲಲಿಕ್ಕೆ ಜಾಗ ಇಲ್ಲ, ನಾವು ಕಾಡುಗಳಲ್ಲಿ ನಿಲ್ಬೇಕಾಯ್ತು. ಅವಾಗ ಈ ವಿದ್ಯಾಭ್ಯಾಸದ ಕೊರತೆ ಅಲ್ಲಿಂದ ಪ್ರಾರಂಭವಾಯಿತು. ಜೊತೆಗೆ ನೇರವಾಗಿ ನಾವು ಮುಗ್ಧರು, ನಾವು ಪ್ರಾಮಾಣಿಕರು. ಇದನ್ನು ಎಲ್ಲಿ ಬೇಕಾದ್ರೆ ಹೇಳ್ಬೋದು. ನಾವು ಮುಗ್ಧರು, ನಾವು ಪ್ರಾಮಾಣಿಕರು. ನಮ್ಮ ಒಂದು ಮಾತು ಕೊಟ್ಟರೆ ಏನು ಬೇಕಾಗಿಲ್ಲ, ನಮ್ಮ ಮಾತೇ ಮೇಲೆ. ಆ ಮಾತಿಗೆ ತಪ್ಪಿ ಎಂದು ನಡೆದವರಲ್ಲ. ಆದರೆ ಆ ನಂಬಿಕೆ, ಆ ಮುಗ್ಧತೆ ಅದೆಲ್ಲ ಬಹುಶಃ ಬರುತ್ತಾ ಅದರಿಂದಲೇ ನಾವು ಮತ್ತೆ ಒಳಗಾಗುವುದಂತ ಯೋಚನೆ ಮಾಡ್ಕೊಳ್ಬಹುದು. ನಾನು ದಾಖಲೆ ತೆಗೆದ ಪ್ರಕಾರ ನಮ್ಮ 1901ರಲ್ಲಿ ನಮ್ಮ ಇಡೀ ಸಮುದಾಯದ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಜನಸಂಖ್ಯೆ 10,752. 1901 ಬ್ರಿಟಿಷ್ ಸರ್ಕಾರ ಮಾಡಿದಂತಹ ಜನಗಣತಿಯ ಆಧಾರದ ಮೇಲೆ ಇರುವಂತಹ ಜನಸಂಖ್ಯೆ 10,752. ಅದೇ 1921ರ ಜನಗಣತಿಯ ಪ್ರಕಾರ 12,500 ಜನಸಂಖ್ಯೆ. ಹಾಗೆ 10 ವರ್ಷಕ್ಕೊಮ್ಮೆ ಜನಗಣತಿ ಆಗ್ತಾ ಇದೆ. ಹಾಗೆ 1881ರಿಂದ ಜನಗಣತಿ ಪ್ರಾರಂಭವಾಗಿದೆ. ಅದರ ನಂತರ ಆಗ್ತಾ ಇದೆ. ನಮ್ಮ ಬಹುಶಃ ಕಾಡಿನಲ್ಲಿ ಕೃಷಿ ಮಾಡಿಕೊಂಡು ಬಹಳ ಕಷ್ಟಪಟ್ಟು ಶ್ರಮ ಜೊತೆಗೆ ಅದರ ಜೊತೆಗೆ ನಮ್ಮ ಜನಪದೀಯ ಕಲೆಯನ್ನು ಉಳಿಸಿಕೊಂಡು ಬಂದಂಥ ಸಮುದಾಯ. ಸಹಜವಾಗಿ ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ 1936ರಲ್ಲಿ ಒಂದು ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್
ಪರಿಶಿಷ್ಟ ಜಾತಿಗಳ ಆದೇಶ 1936, ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದಲ್ಲಿ, 11 ವರ್ಷಗಳ ಪೂರ್ವದಲ್ಲಿ ಮದ್ರಾಸ್ ಅಂದರೆ ಪ್ರೆಸಿಡೆನ್ಸಿ ಮದ್ರಾಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಅದಕ್ಕೆ ಎರಡೂ ಸೇರಿ ದಕ್ಷಿಣ ಕನ್ನಡ ಸೌತ್ ಕನ್ನಡ ಜಿಲ್ಲೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿಸಿತ್ತು. ಆ ಪ್ರಾಂತ್ಯದಲ್ಲಿ ಒಂದು 12 ಜಾತಿಯನ್ನ ವಿಶೇಷವಾಗಿ ಮೂಲ ನಿವಾಸಿಗಳನ್ನಾಗಿ ಗುರುತಿಸಿಕೊಂಡು ಅವುಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸರ್ಕಾರ ವಿಂಗಡಿಸಿತು. 12 ಜಾತಿಗಳಲ್ಲಿ ನಮ್ಮದು ಒಂದು ಜಾತಿ, ವಿಶೇಷ ಜಾತಿಗಳು ಅಂತ ಹೇಳಿಕೊಂಡು ಗುರುತಿಸಿಕೊಂಡು ದಕ್ಷಿಣ ಕನ್ನಡ ಮತ್ತು ಉಡುಪಿ ಉಡುಪಿ ಜಿಲ್ಲೆಯಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಮೂಲ ನಿವಾಸಿಗಳ ಜಾತಿಗಳ ಆರ್ಥಿಕ ಸಾಮಾಜಿಕ ಸ್ಥಿತಿಗಳನ್ನು ಗುರುತಿಸುವಂತಹ ಒಂದು ಮದ್ರಾಸ್ ಸರ್ಕಾರದ ಕಾರ್ಯದರ್ಶಿಗಳು ಎ ಅಯ್ಯಪ್ಪನ್ ಅಂತ ಹೇಳಿಕೊಂಡು ಅವರನ್ನು ನೇಮಕಾತಿ ಮಾಡಿಕೊಂಡು ಸಮುದಾಯಗಳ ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಆದೇಶ ನೀಡಿತು. ಅವರು ಮಾಡಿದಂತಹ ವರದಿಯಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದವರಿಗೆ ಅಂತ ಹೇಳಿಕೊಂಡು 2 ಶಾಲೆಗಳನ್ನು ಆ ಸಂದರ್ಭದಲ್ಲಿ ನಡೆಸಲಾಗ್ತಿತ್ತು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ತೆಂಕೆಡಪದ ಗ್ರಾಮದ ಕಣ್ಣೂರಿ, ಮತ್ತೊಂದು ಪಡುಪೆರಾರದಲ್ಲಿ 2 ಶಾಲೆಗಳು ವಿಶೇಷ ಶಾಲೆಗಳು ಇತ್ತು ಅಂತ ಹೇಳಿಕೊಂಡು ಉಲ್ಲೇಖ ಮಾಡಿದ್ದಾರೆ. ಲೇಬರ್ ಶಾಲೆ. ಆದರೆ ಆವಾಗ ಕೂಡ ಈ ನಮ್ಮಲ್ಲಿ ಏನು ಅಸ್ಪೃಶ್ಯತೆ ಇರಲಿಲ್ಲ, ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅಸ್ಪೃಶ್ಯತೆ ಇಲ್ಲ ಅಂತಲೇ ಉಲ್ಲೇಖ ಮಾಡಿದ್ದಾರೆ. ನಾವು ಮುಂದುವರೆದ ಅಂತಲೇ ಹೇಳಿದ್ದಾರೆ. ಬಟ್ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತೀರಾ ಹಿಂದುಳಿದವರು ಅಂತ ಹೇಳಿಕೊಂಡು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ 1947ರಲ್ಲಿ ಆಯಿತು, 40ರ ಸ್ವಾತಂತ್ರ್ಯ ಆಯಿತು, 50ರಲ್ಲಿ ಭಾರತದ ಸಂವಿಧಾನ ಆಯಿತು. ಸಂವಿಧಾನದಲ್ಲಿ ದಿ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್, ಭಾರತದ ಸನ್ಮಾನ್ಯ ರಾಷ್ಟ್ರಪತಿಗಳು ದಿ ಶೆಡ್ಯೂಲ್ಡ್ ಕಾಸ್ಟ್ ಆರ್ಡರ್ 1950, ಅದು ಸಂವಿಧಾನದ ಅನುಚ್ಛೇದ 341(1) ಮತ್ತು 341(2) ಪ್ರಕಾರ 341(1) ಪ್ರಕಾರ ನಮ್ಮ ಜಾತಿಯನ್ನ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರಿಸಿದೆ ಮದ್ರಾಸ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ 2 ಜಾತಿಗಳು ಒಟ್ಟೊಟ್ಟಿಗೆ ಇತ್ತು, ಒಂದು ಕುಡುಂಬಣ್ಣ ಮತ್ತು ಒಂದು ಕುಡುಬಿ. ಕುಡುಂಬಣ್ಣ ಕೂಡ ನಾವು ವಿಕಿಪೀಡಿಯಾದಲ್ಲಿ ನೋಡಿದ ಕುಡುಂಬಣ್ಣ ಕೂಡ ಗೋವನಿಂದ ವಲಸೆ ಬಂದವರು, ನಮ್ಮದೇ ಜನಾಂಗ. ಅದು ಕೇರಳ ಮತ್ತು ತಮಿಳುನಾಡು ಪ್ರಾಂತ್ಯಗಳಿದ್ದಂಥದ್ದು. 1931ರ ಜನಗಣತಿಯ ಪ್ರಕಾರ ಅವರ ಪ್ರದೇಶ, ವಾಸಸ್ಥಾನದ ಪ್ರದೇಶ ತಮಿಳುನಾಡಿನ ತಂಜಾವೂರು, ಸೌತ್ ಆರ್ಕಟ್ ಮತ್ತು ತಿರುಚಿನಪಳ್ಳಿ, ಕೇರಳದ ಅಲ್ಲಿ ಆ ಪ್ರದೇಶಗಳು ಕುಡುಂಬನ್ ಜಾತಿಯ ಸಮುದಾಯದ ವಾಸಸ್ಥಳ. ಹಾಗೆ ಪ್ರತ್ಯೇಕವಾಗಿ ಕುಡುಬಿ ಮತ್ತು ಕುಡುಂಬನ್ ಜಾತಿಗಳು ಬೇರೆ ಬೇರೆ ಪ್ರದೇಶಗಳು ನೆಲೆ ನಿಂತಿದ್ದವು. ಆದರೆ 1956ರಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಾರ್ಪಾಡು ಆದೇಶ, ತಿದ್ದುಪಡಿ ಕಾಯ್ದೆ 1956 ಕೇಂದ್ರ ಸರ್ಕಾರ ಅಂಗೀಕಾರ ಮಾಡುತ್ತೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಂಗೀಕಾರ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ತಾರೆ ಅಂದರೆ 50ರ ಆದೇಶದಲ್ಲಿ ಯಾವೆಲ್ಲ ಜಾತಿಗಳು ಉಂಟು ಆ ಜಾತಿಗಳನ್ನು ಯಾವುದೆಲ್ಲ ತೆಗೆಯಬಹುದು, ಯಾವುದೆಲ್ಲ ಉಳಿಸ್ಕೊಳ್ಬಹುದು ಎನ್ನುವಂಥ ಒಂದು ವರದಿಗೆ ಸರ್ಕಾರಕ್ಕೆ ಕೊಡಬೇಕು, ರಾಷ್ಟ್ರಪತಿಗಳು ಕೊಡಬೇಕು. ಯಾಕಂದರೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಇದು ಪಟ್ಟಿಯನ್ನು ತಿದ್ದುಪಡಿ ಮಾಡಬೇಕಾದ್ರೆ ಸಂವಿಧಾನದ ಅನುಚ್ಛೇದ 341ರ ಪ್ರಕಾರ ತಿದ್ದುಪಡಿ ಮಾಡಬೇಕಾದ್ರೆ ಅದು ರಾಷ್ಟ್ರಪತಿಗಳಿಗೆ ಮಾತ್ರ ಹಕ್ಕಿರುವಂಥದ್ದು, ಬೇರೆ ಯಾರಿಗೂ ಇಲ್ಲ. ಅದಾಗ್ಯೂ ಆ ಸಂವಿಧಾನದ ಚರ್ಚೆ ಆಗ್ತಿರ್ಬೇಕಾದ್ರೆ, ಆ ಅನುಚ್ಛೇದಗಳನ್ನು ಸಂವಿಧಾನದಲ್ಲಿ ಸೇರಿಸಬೇಕಾದ್ರೆ ಒಂದು ಬಹಳ ವಿಸ್ತಾರವಾದ ಚರ್ಚೆ ಆಗುತ್ತೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರು ಆಗಿನ ರಾಷ್ಟ್ರಪತಿಗಳು ಆ ಚರ್ಚೆಯ ಸಂದರ್ಭದಲ್ಲಿ ಕೂಡ ಉಲ್ಲೇಖ ಮಾಡ್ತಾರೆ. ಇದನ್ನು 10 ವರ್ಷಗಳ ತನಕ ಯಾವುದು 341ರ ಪ್ರಕಾರ 1950ರಲ್ಲಿ ಕಾಯ್ದೆ ಆಗುತ್ತೆ, ಆ ಕಾಯ್ದೆಯ ಅಡಿಯಲ್ಲಿ ಜಾತಿಗಳನ್ನೆಲ್ಲ ಸೇರ್ಪಡೆ ಮಾಡಿದ ಜಾತಿಗಳನ್ನು ಮುಂದಿನ 10 ವರ್ಷಗಳ ತನಕ ಯಾರಿಗೂ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಅಲ್ಲಿ ಸಂವಿಧಾನದ ಸಭೆಯ ಚರ್ಚೆಯಲ್ಲಿ ಆಗುತ್ತೆ. ಸುಮಾರು 1949ರ ಸೆಪ್ಟೆಂಬರ್ ತಿಂಗಳಲ್ಲಿ ಸಭೆ ಆಗುತ್ತೆ. ಆ ಸಂದರ್ಭದಲ್ಲಿ ಚರ್ಚೆ ಆಗಿಕೊಂಡು ಅದನ್ನು 10 ವರ್ಷಗಳ ತನಕ ಯಾರಿಗೂ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಆದಾಗ್ಯೂ
1956ರಲ್ಲಿ ತಿದ್ದುಪಡಿ ಆಗುತ್ತೆ. ತಿದ್ದುಪಡಿ ಆಗೋದ್ರ ಮುಂಚೆ 1953ರಲ್ಲಿ ಕಾಕಾ ಸಾಹೇಬ್ ಕಾಲೇಳ್ಕರ್ ಅಂತ ಹೇಳುವಂಥ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಫಸ್ಟ್ OBC ಕಮಿಷನ್ ಕೇಂದ್ರ ಸರ್ಕಾರದ ಮಾನ್ಯ ರಾಷ್ಟ್ರಪತಿಗಳು ಅಪಾಯಿಂಟ್ಮೆಂಟ್ ಮಾಡುತ್ತಾರೆ. ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವರು ಇಡೀ ಭಾರತ ದೇಶದಿಂದ ಪ್ರವಾಸ ಮಾಡುತ್ತಾರೆ. ಬಂಧುಗಳೇ, ಒಂದು ನಮ್ಮೆಲ್ಲರ ತಲೆಯಲ್ಲಿ ಉಂಟು, ಯಾರೋ ಒಬ್ಬರು ಹೇಳಿದರು ನಮ್ಮ ಜಾತಿಯ ಹೆಸರನ್ನು ತೆಗೆದು ಬಿಟ್ಟಿದ್ದಾರೆ, ಯಾರೋ ಹೇಳಿಕೊಂಡು ಅಂತ ಹೇಳಿಕೊಂಡು ಇರಬಹುದು. ಅಂದರೆ ಹಿಂದೆ ಇದ್ರು ಯಾರು ನಮ್ಮ ಫಾರೆಸ್ಟರ್ ಆಗಿದ್ರು ಅಲ್ಲ, ಹಾಗೆ ಉಂಟು. ಹಾಗೆ ನಮ್ಮೆಲ್ಲರ ತಲೆಯಲ್ಲಿ ಉಂಟು. ಅದು ನನ್ನ ತಲೆಯಲ್ಲಿ ಕೂಡ ಕೊರೆಯುತ್ತಿದ್ದಂಥ ಪ್ರಶ್ನೆ. 53ರಲ್ಲಿ ಕಾಕಾ ಸಾಹೇಬ್ ಕಾಲೇಳ್ಕರ್ ಕಮಿಷನ್ ಮಂಗಳೂರಿಗೆ ಕೂಡ ಬಂದಿದೆ 1354ರ ಆಜುಬಾಜಲ್ಲಿ. ಅವಾಗ ಆ ಕಮಿಷನಲ್ಲಿ ಯಾರು ಭೇಟಿ ಮಾಡಿದ್ರು ಅಂತ ಅವರು ಉಲ್ಲೇಖ ಮಾಡಿದ್ದಾರೆ, ಯಾರನ್ನು ಭೇಟಿ ಮಾಡಿ. ನಾಳೆ ಅದರಲ್ಲಿ ಫಸ್ಟ್ ಹುಡುಕಿದೆ ನಮ್ಮವರು ಇಲ್ಲಿ ಬಂದು ಹೋಗಿ ಅವ್ರಿಗೇನು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡು. ಆದರೆ ಯಾವುದೇ ನಮ್ಮವರು ಯಾರನ್ನು ಭೇಟಿ ಮಾಡಲಿಲ್ಲ. ಮತ್ತೆ ಸ್ಪಷ್ಟವಾಗಿ ಕಾಲೇಳ್ಕರ್ ಕಮಿಷನ್ ರಿಪೋರ್ಟಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಮುಖ್ಯವಾಗಿ ಆದದ್ದು ಆವಾಗ ರಾಜ್ಯಗಳ ಪುನರ್ವಿಂಗಡಣೆ ಸಂದರ್ಭ. ಯಾಕಂದ್ರೆ ಮದ್ರಾಸ್ ರಾಜ್ಯ ಇತ್ತು, ಮದ್ರಾಸನ್ನು ಮೈಸೂರು, ತಮಿಳುನಾಡು, ಕೇರಳ, ಹಾಸನ 56ರಲ್ಲಿ ಬೇರೆ ಬೇರೆ ರಾಜ್ಯಗಳದು ಪುನರ್ವಿಂಗಡಣೆ ಮಾಡುವುದಕ್ಕೋಸ್ಕರನೇ ಇದು ಮಾಡಿಕೊಂಡು ಜಾತಿಗಳ ಪಟ್ಟಿ ಮಾಡಲಿಕ್ಕೆ ಹೇಳಿತ್ತು. 1954 ಡಿಸೆಂಬರಲ್ಲಿ ಅವರು ಮಧ್ಯಂತರ ವರದಿಯನ್ನು ಮಾನ್ಯ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ಆ ಮಧ್ಯಂತರ ವರದಿಯಲ್ಲಿ ಸಂಬಂಧಪಟ್ಟದ್ದು ಇರುವುದಾದರೆ ಈ ಪರಿಶಿಷ್ಟ ಜಾತಿಗಳ ಪರಿಷ್ಕರಣ ಪಟ್ಟಿ. ಆ ಪಟ್ಟಿಯಲ್ಲಿ ಕಾಲೇಳ್ಕರ್ ಕಮಿಷನ್ ಸ್ಪಷ್ಟವಾಗಿ ಮೈಸೂರು ರಾಜ್ಯಕ್ಕೆ ಕುಡುಬಿ ಜಾತಿಯನ್ನು ಪರಿಶಿಷ್ಟ ಜಾತಿಯನ್ನಾಗಿ ಸೇರ್ಪಡೆ ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಸ್ಪಷ್ಟವಾಗಿ ರೆಕಮೆಂಡ್ ಮಾಡಿದ್ದಾರೆ. ಆದ್ದರಿಂದ ಇದು ಯಾವುದೇ ರೀತಿಯ ಯಾವುದೇ ವರದಿಯ ಆಧಾರದ ಮೇಲೆ ನಮ್ಮ ಜಾತಿಯ ಹೆಸರನ್ನು ತೆಗೆದು ಹಾಕಿದ್ದಲ್ಲ. 56ರಲ್ಲಿ 3 ದಿನ ವಿಶೇಷ ಅಧಿವೇಶನ ಆಗುತ್ತೆ. ಸೆಪ್ಟೆಂಬರ್ 8, 9, 10 ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಒಂದು ದಿವಸ ಆಗುತ್ತೆ. 1956ರ ಸೆಪ್ಟೆಂಬರ್ನಲ್ಲಿ ಆಗುತ್ತೆ. ಆವಾಗ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕಾರ ಮಾಡುತ್ತಾರೆ. ನಮ್ಮ ದುರಾದೃಷ್ಟ 56ರ ತಿದ್ದುಪಡಿ ಕಾಯ್ದೆಯಲ್ಲಿ ವಿಶೇಷವಾಗಿ ಮೈಸೂರು ರಾಜ್ಯಕ್ಕೆ ಅದರ ಭಾಗ ಸಂಖ್ಯೆ 5ರಲ್ಲಿ ದಕ್ಷಿಣ ಕನ್ನಡ ಸೌತ್ ಕನ್ನಡ ಜಿಲ್ಲೆ ಮತ್ತು ಕೊಳ್ಳೇಗಾಲ ತಾಲೂಕು, ಮೈಸೂರು ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಸಂಬಂಧಪಟ್ಟ ಒಂದು ವಿಶೇಷ ಪಟ್ಟಿ ಇರುತ್ತೆ, ಪರಿಶಿಷ್ಟ ಜಾತಿಗಳ ಪಟ್ಟಿ. ಆ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡ ಪಟ್ಟಿಯಲ್ಲಿ ಕುಡುಂಬಣ್ಣ ಅಂತ ಹೆಸರು ಬಂತು, ಕುಡುಬಿಯ ಬದಲು ಕುಡುಂಬಣ್ಣ ಅಂತ ಹೆಸರು ಬಂತು. ಅದು ಬಹುಶಃ ಓವರ್ ಸೈಟ್ ಅಥವಾ ಅವರು ಬಿಟ್ಟು ಹೋದದ್ದು ಅಥವಾ ಕುಡುಬಿಯ ಬದಲು ಕುಡುಂಬಣ್ಣ ಆಗಿರುವಂಥದ್ದು ನಮ್ಮ ಊಹೆಗಳು. ಆದರೆ ಈ ಎಲ್ಲ ಮಾಹಿತಿಗಳು ಗೊತ್ತಾದದ್ದು, ಪೂರ್ತಿ ವಿಚಾರಗಳು ಗೊತ್ತಾದದ್ದು ಸುಮಾರು ಕಳೆದ 2-3 ವರ್ಷಗಳಿಂದ ಆಗ್ತಾ ಇತ್ತು. ಬೇರೆ ಬೇರೆ ದಾಖಲೆಗಳನ್ನು ಕಲೆ ಹಾಕುವಂತಹ ಸಂಬಂಧಗಳು. ಆದರೆ ನಮಗೆ ಕಾಲೇಳ್ಕರ್ ಕಮಿಷನ್ ರಿಪೋರ್ಟು ಕಳೆದ ಜನವರಿಯಲ್ಲಿ ಸಿಕ್ಕಿತ್ತು. ಸುಮಾರು 35ಕ್ಕೂ ಹೆಚ್ಚು ಮಾಹಿತಿ ಹಕ್ಕುಗಳ ಕಾಯ್ದೆಯಲ್ಲಿ ಹಾಕಿದ್ರು ಕೂಡ ಆ ಕಾಲೇಳ್ಕರ್ ಕಮಿಷನ್ 2ನೇ ವರದಿ ಸಿಗಲಿಲ್ಲ. ಪ್ರಾರಂಭದ ಪೂರ್ತಿ ಪಠ್ಯ ಸಿಕ್ಕಿತ್ತು. ಆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಧ್ಯಂತರ ವರದಿ ಮಾಡಿತ್ತು, ಅದು ಸಿಗಲಿಲ್ಲ. ತುಂಬ ಪ್ರಯತ್ನ ಪಟ್ಟಿದ್ದು. ಅಂದರೆ ಕೊನೆಗೆ ಲೋಕಸಭಾ ಸದಸ್ಯರ PA ಮುಖಾಂತರ ಮಂಗಳೂರಲ್ಲಿ ಪಾರ್ಲಿಮೆಂಟಿನ ಲೈಬ್ರರಿಯಿಂದ ಆ ಕಾಪಿಯನ್ನು ತೆಗೆದುಕೊಳ್ಳೋದು ಮೊನ್ನೆ ಜನವರಿಯಲ್ಲಿ ಸಿಕ್ಕಿದ್ದು. ಜನವರಿಯ ನಂತರ ಒಂದು 5-6 ತಿಂಗಳ ಬಹುಶಃ ಹಿಂದೆ ಭಾರಿ ಆಗಿದೆ ಕೆಲಸ. ಆದರೆ ಒಂದಷ್ಟು ನಿದ್ದೆ ಇಲ್ಲದೆ ಜೊತೆಗೆ ಏನೆಲ್ಲ ಹಾಕ್ಬೋದು, ಕಲೆ ಹಾಕ್ಬೋದು, ಯಾರಿಗೆಲ್ಲ ಹಾಕ್ಬೋದು ಅಂತ ಹೇಳಿಕೊಂಡು ಪ್ರಯತ್ನ ಮಾಡ್ತಿದ್ವಿ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಹೇಗೆ ಸಿಕ್ಕಿತ್ತು ಅಂತ ಹೇಳಿದರೆ, ಹಿಂದೆ ಒಮ್ಮೆ ನಮ್ಮ ಹಿಂದಿನ ರಾಮಣ್ಣ ಇರುವಾಗ ಅಧ್ಯಕ್ಷರು ಬಹುಶಃ ಈ ಪೂರ್ತಿ ಬೇಸಿಕ್ ಫೌಂಡೇಶನ್ ಹಾಕಿಕೊಟ್ಟವರು ಅವರ ಜೊತೆ ನಾನು ಮತ್ತು ಭಾರಿ ಚರ್ಚೆ ಮಾಡಿಕೊಂಡು ಆಗಿದೆ ಇದೇ ವಿಷಯದ ಮೇಲೆ. ಹಿಂದೊಮ್ಮೆ ನಾವು 2014ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೆವು. ಜೊತೆಗೆ ಹಾಗೆ ನಮ್ಮ ಲಾ ಮಿನಿಸ್ಟರ್ ಆಗಿದ್ದವರು ಇವರು ಸದಾನಂದ ಗೌಡರು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿಗೆ ಹೇಳಿದರು. ಅಲ್ಲಿಂದ ವರದಿ ಬಂತು. ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಕುಡುಂಬ ಹೀಗೆ ಆಗಿದೆ, ಸರಿ ಮಾಡಿಕೊಡ್ಬೇಕಂತ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಬಹುಶಃ 70 ವರ್ಷಗಳಿಂದ ಪ್ರಯತ್ನ ಆಗ್ತದೆ. 72ರಿಂದ ಅರ್ಜಿಗಳು ಸಲ್ಲಿಸ್ತಾ ಇದೆ. 73ರಲ್ಲಿ ಆಗಿನ DC ಅವರು ನಮ್ಮ ಸ್ವಾಮಿಲ ಪದವಿಗೆ ಭೇಟಿ ಕೊಟ್ಟು
ಅಲ್ಲಿ ರೆಕಮೆಂಡ್ ಮಾಡ್ತಾರೆ, ಈ ಕುಡುಬಿ ಜಾತಿಯನ್ನು ನೀವು ಎಷ್ಟಿಗೆ ಸೇರಿಸಿ ಬೇಕಂತ ಹೇಳಿಕೊಂಡು ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡ್ತದೆ. ರಾಜ್ಯ ಸರ್ಕಾರ ವರದಿ ತೆಗೆದುಕೊಳ್ಳುತ್ತೆ. ಜೊತೆಗೆ ಚರಣ್ ಸಿಂಗ್ ಪ್ರಧಾನಮಂತ್ರಿ ಆಗಿರುವಾಗ ದೇವರಾಜ ಅರಸು ಮುಖ್ಯಮಂತ್ರಿಗಳಾಗಿದ್ದರು, ಚರಣ್ ಸಿಂಗ್ ಇವರು ಪ್ರಧಾನಮಂತ್ರಿ ಆಗಿದ್ರು. ಆಗ ಬಹುಶಃ ನಮ್ಮ ಜಿಲ್ಲಾ ಸಂಘದ ಪ್ರಮುಖರು ನಮ್ಮ ವಿಜಯ ಅಣ್ಣಪ್ಪರು ಒಂದಷ್ಟು ಭೇಟಿ ಮಾಡಿಕೊಂಡು ಪ್ರಯತ್ನ. ಚರಣ್ ಸಿಂಗ್ಗೆ ಕೂಡ ದೇವರಾಜ ಅರಸರು ಬರೀತಾರೆ. ಅದು ಅಲ್ಲಿ ಇವರು ಏನಾಗ್ತಾರೆ ಅಂದರೆ, ಈ ಕುಡುಬಿ ಜಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಆಗುವುದಿಲ್ಲ, ಇವರು ಮದ್ದೆಲ್ಲ ಕೊಡ್ತಾರೆ, ರೋಗಗಳನ್ನು ವಾಸಿ ಮಾಡ್ತಾರೆ ಅಂತ ಹೇಳಿಕೊಂಡು ಅದರಲ್ಲಿ ಒಂದು ಟಿಪ್ಪಣಿ ಉಂಟು. ಆದರೆ 1948 ನಮ್ಮ ಅಯ್ಯಪ್ಪನ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತಾರೆ, ಗೋದಾವರಿ ತೀರದಲ್ಲಿ ಒಂದು ಜನಾಂಗ ವಾಸ ಮಾಡ್ತಾರೆ ಕುಡುಬಿ ಅಂತ ಹೇಳಿಕೊಂಡು, ಅದು ಅಲ್ಲಿದ್ದು ಮಹಾರಾಷ್ಟ್ರದ್ದು, ಅವರು ಮದ್ದು ಕೊಡುವುದು, ನಾವಲ್ಲ. ಅದರಿಂದ ಅದಕ್ಕೆ ಕೂಡ ಸರಿ ಇದೆ, ಯಾಕಂದರೆ ನಾವು ಮದ್ದು ಕೊಡುವಷ್ಟು ದೊಡ್ಡ ಪಂಡಿತರು ಪ್ರಕಾರ ಪಂಡಿತರು ಅಲ್ಲ. ಆದರೆ ಮತ್ತೆ ವರದಿ ಕೊಟ್ಟಿದ್ದೇವೆ, ನಾವು ಖಾಲಿ ಗಿಡಮೂಲಿಕೆಗಳು ಕಾಡಿನಲ್ಲಿ ಇದ್ರಿಂದ ಗಿಡಮೂಲಿಕೆಗಳು ಕೆಲವೊಂದಷ್ಟು ಮದ್ದು ಕೊಡಲಿಕ್ಕೆ ನಮಗೆ ಗೊತ್ತು. ಬಟ್ ಎಲ್ಲ ರೋಗ ವಾಸಿ ಮಾಡುವಷ್ಟು ಎಲ್ಲ ರೀತಿಯ ಇಲ್ವಾ ಅಂತ ಹೇಳಿಕೊಂಡ್ರು. ಆದರೆ ಅದರ ನಂತರ ಆಗ್ತಾ ಇತ್ತು, ಬೇರೆ ಬೇರೆ ಸರ್ಕಾರಗಳೊಟ್ಟಿಗೆ ಆಯಿತು. ಒಂದಷ್ಟು ಬಹುಶಃ ಇಲ್ಲಿ ಸಭೆ ಆದ ನಂತರ ಯಾವುದು ನೀವು ಹೇಳಿದರೆ ಆಗ 99 ಬಹುಶಃ ಆವಾಗ ಒಂದು ಸ್ಪೀಡಲ್ಲಿ ಆ ಕೆಲಸ ಆಗ್ತಾಯಿತ್ತು. ಅದರ ನಂತರ ನಮ್ಮ ಹಿಂದಿನ ಹಿರಿಯರು ಕೆಲಸ ಮಾಡ್ತಾ ಬಂದಿದ್ದಾರೆ. ಸುಮಾರು ಈಗ ಮೂರನೇ ತಲೆಮಾರು ಆಗ್ತಾ ಉಂಟು. ನಮ್ಮ ಸಂಘದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. 2006-07ರಲ್ಲಿ ನಮ್ಮ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರ, ಹಿಂದೆ ವರದಿಗಳು ಉಲ್ಲೇಖಗಳು ಬೇರೆ ಬೇರೆ ಅಧಿಕಾರಿಗಳು ಭೇಟಿ ಮಾಡಿದ್ದಾರೆ, ವರದಿಗಳನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಕಮಿಷನ್ಗಳಿಗೆ ಕೊಟ್ಟಿದ್ದೇವೆ, ಬೇರೆ ಬೇರೆ ಇವನ್ ಈ ರಾಜ್ಯದ 9 ಜನ ಮುಖ್ಯಮಂತ್ರಿಗಳಿಗೆ ನಾವು ಬೇರೆ ಬೇರೆ ರೀತಿಯ ಮನವಿಗಳನ್ನು ಕೊಟ್ಟಿದ್ದೇವೆ. 5 ಜನ ಮುಖ್ಯಮಂತ್ರಿಗಳು ಮುಖದ ಭೇಟಿ ಮಾಡಿದ್ದೇವೆ. ನಾನೇ ಒಂದು 4 ಜನ ಮುಖ್ಯಮಂತ್ರಿಗಳಿಗೆ ಹೋಗಿದ್ದೇನೆ ಭೇಟಿ ಮಾಡುವಾಗ. 2006ರಲ್ಲಿ ನಮ್ಮ ಸಮಾಜದ ಕುಲಶಾಸ್ತ್ರಿ ಅಧ್ಯಯನ ವರದಿ ಮಾಡಲಿಕ್ಕೆ ಧಾರವಾಡದ ಪ್ರೊಫೆಸರ್ ಟಿ ಬಸವನಗೌಡ ಇವರನ್ನು ನೇಮಕ ಮಾಡ್ತಾರೆ. ಅವರು ಯಾವಾಗ ಮಾಡಿದ್ದೇನೆಂದರೆ, ಇವರನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬಹುದಾ ಅಂತ ಹೇಳಿಕೊಂಡು ವರದಿ ಸಲ್ಲಿಸಲಿಕ್ಕೆ ಕೊಟ್ಟರು. ಸುಮಾರು 4.5 ಲಕ್ಷ ರೂಪಾಯಿ ಆ ಸರ್ಕಾರ ಮಂಜೂರು ಮಾಡಿದೆ ಅವರಿಗೆ. ವರದಿ ಆಯಿತು. ವರದಿ ಆದ ನಂತರ ಅವರು ಕೊಟ್ಟದ್ದು ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆಲ್ಲ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಿ ಅವರ ವರದಿಯಲ್ಲಿ ರೆಕಮೆಂಡ್ ಮಾಡ್ತಾರೆ. ಬಹುಶಃ ಆ ವರದಿಯನ್ನು ಅಂಗೀಕಾರ ಮಾಡಲಿಕ್ಕೋಸ್ಕರ ಅದಕ್ಕಿಂತ ಪೂರ್ವದಲ್ಲಿ ಡಾಕ್ಟರ್ VS ಆಚಾರ್ಯರು ತುಂಬ ಈ ಬಗ್ಗೆ ಕೆಲಸ ಮಾಡಿದ್ದಾರೆ. ಉಡುಪಿಯ ಶಾಸಕರು VS ಆಚಾರ್ಯರು ಬಹುಶಃ ಒಂದಷ್ಟು ಪತ್ರ ಅವರ ಜೊತೆ ಆಗಿದ್ದಿದ್ದು ಬೇರೆ ಬೇರೆ ಇಲಾಖೆಗಳೊಟ್ಟಿಗೆ. ಜೊತೆಗೆ ಇಲ್ಲಿಯ ಮಿನಿಸ್ಟ್ರುಗಳು, ಅಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಅದಕ್ಕಿಂತ ಪೂರ್ವದಲ್ಲಿ ಕೆಲಸ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಒಮ್ಮೆ ಲೋಕಸಭೆಯಲ್ಲೂ ಕೂಡ ನಮ್ಮ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದರ ನಂತರ 2000 ಇವರು ಡಿ ಬಸವನಗೌಡರು ವರದಿ ಸಲ್ಲಿಸ್ತಾರೆ. ವರದಿ ಸಲ್ಲಿಸಿದಾಗ ಅಲ್ಲಿ ಸರ್ಕಾರದಲ್ಲಿ ಆವಾಗ ವರದಿ ಸಲ್ಲಿಸಿದ ನಂತರ ಕೂಡ ಬಹಳಷ್ಟು ಅಲ್ಲಿಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು, ಮುಖ್ಯಮಂತ್ರಿಗಳನ್ನು ಎಲ್ಲರನ್ನು ಭೇಟಿ ಮಾಡಿಕೊಂಡು ಅವರು ಕರೆತಂದು ಏನೆಲ್ಲ ಮಾಡಲಿಕ್ಕೆ ಇರ್ತದೆ ಎಲ್ಲ ಕೆಲಸಗಳನ್ನು ತಾವು ಸಂಘದ ಪ್ರಮುಖರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಆದರೆ ಒಳಗಿನ ಲಾಬಿ ಬೇರೆ ಉಂಟು. ಪರಿಶಿಷ್ಟ ಜಾತಿ ಪಟ್ಟಿಗೆ ಅವಸರ ಸೇರಿಸಲಿಕ್ಕೆ ಅಂತ ಹೇಳಿದರೆ ಅಲ್ಲಿ ಇರುವವರೆಲ್ಲ ಆಫೀಸರ್ಗಳು ಪರಿಶಿಷ್ಟ ಜಾತಿ. ಬಹುಶಃ ನಮಗೆ ಇತ್ತೀಚೆಗೆ ಇದರ ಬಗ್ಗೆ ಕೊರಗೇವಾಡ್ರಿಗೆ ತುಂಬ ಅನುಭವ ಆಗಿದೆ. ಯಾಕಂದರೆ ಹೇಗೆ ಮಾತಾಡ್ತಾರೆ ಅಂತ ಹೇಳಿಕೊಂಡು ಇತ್ತೀಚೆಗೆ ವಿಧಾನಸಭೆಗೆ ಭೇಟಿ ಕೊಟ್ಟ ಇದಕ್ಕೆ ಅಲ್ಲಿಯ ವಿಕಾಸವಾದಕ್ಕೆ ಭೇಟಿ ಕೊಟ್ಟಾಗ ಬಹುಶಃ ಆಗಿದೆ ನಮಗೆ ಕೂಡ ಅನುಭವ. 2000 ಬಸವನಗೌಡರದ್ದು ವರದಿಯನ್ನು ಅಂಗೀಕಾರ ಮಾಡಲಿಕ್ಕೆ ಆಗಲಿಲ್ಲ. ಈ ವರದಿ ಬಸವನಗೌಡರು ಎಷ್ಟಿಗೆ ರೆಕಮೆಂಡೇಶನ್ ಮಾಡಿದೆ ಅಂತ ಹೇಳಿದ ಕೂಡಲೇ ಆ ವರದಿಯಂತೆ ನಾನು ಮತ್ತು ರಾಮಗೌಡರು ಸೇರಿಕೊಂಡು ಒಂದು ನಾಟಕ ಮಾಡಿದೆ. ಅಲ್ಲಿ ವಾಪಸ್ ಇದೆ ಸದಾನಂದಗೌಡರು ಲಾ ಮಿನಿಸ್ಟರ್ ಆಗಿ ಸೆಂಟ್ರಲ್ ಇದ್ದು ಅವರಿಗೆ ಮನವಿ ಸಲ್ಲಿಸಿ ಹೀಗೆ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ದಾರೆ ಅರ್ಧ ಕತೆ. ಅಲ್ಲಿ ದಕ್ಷಿಣ ಕನ್ನಡ 1972ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಪರಿಶಿಷ್ಟ ಜಾತಿಗಳು ಆವಾಗ 56ರ ಆದೇಶದಲ್ಲಿ ಇದ್ದಂತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದನ್ನೆಲ್ಲ ಬೌಂಡ್ರಿ ಅಡಿ ತೆಗೆದ್ರು. ಈ ರಾಜ್ಯಕ್ಕೆ ವ್ಯಾಪಿಸ್ತದೆ ಅಂತ ಹೇಳಿದರು. ಅದನ್ನೇ ಕಾರಣ ಕೊಟ್ಟರು. ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ವರದಿ ಸಲ್ಲಿಕೆ ಆಗಲಿಲ್ಲ ಅಂತ ಹೇಳಿಕೊಂಡು ಕೂಡ ಹಿಂಬಾರ ಕೊಟ್ಟು ಅಲ್ಲೇ ಪೆಂಡಿಂಗ್ ಆಯ್ತದೆ.
ನಮ್ಮಲ್ಲಿ ಯಾವ ದಾಖಲೆಗಳಿರಲಿಲ್ಲ. ಅದಕ್ಕೆ ಉತ್ತರ ಕೊಡುವ ಅಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟು ದಾಖಲೆಗಳಿರಲಿಲ್ಲ. ನಮ್ದು ಇದ್ದದ್ದು 1950ರ ಆದೇಶ, ಒಂದು ಮೆಡ್ರಾಸ್ ಗೌರ್ಮೆಂಟ್ದು 1954ರ ಒಂದು ಮೆಡ್ರಾಸ್ ಗೌರ್ಮೆಂಟ್ದು ಗಜೆಟಿಯರ್, 1957ರ ಮೈಸೂರು ಸ್ಟೇಟಿದ್ದು ಒಂದು ಗಜೆಟಿಯರ್. 3 ದಾಖಲೆಗಳು ಮಾತ್ರ ಇದ್ದು, ಮತ್ತೆ ಸ್ಪಷ್ಟವಾಗಿ ಇರಲಿಲ್ಲ. ಅದರ ನಂತರ ಆಯಿತು 2000 ಅಲ್ಲಿ ವರದಿಯಲ್ಲಿ ಆಯಿತು. ಸುಮಾರು ಒಂದು 2-3 ಜನ ಮಿನಿಸ್ಟರ್ಗಳ ಈ ಬಗ್ಗೆ ವಿರೋಧ ಮಾಡಿದರು. ಎಸ್ಸಿಗೆ ಸೇರಿಸಲಿಕ್ಕೆ ಆಗುವುದಿಲ್ಲ ವರದಿ ಆಧಾರದಲ್ಲ ಅಂತ ಹೇಳಿಕೊಂಡು. ಹಾಗೆ ಅದು ಬಿದ್ದು ಹೋಯಿತು. 2017ರಲ್ಲಿ ಇನ್ನೊಂದು ಆದೇಶ ಹೊರಡಿಸಿತು ಸರ್ಕಾರ. ಪ್ರೊಫೆಸರ್ ಬೆಂಗಳೂರಿನ ಮನೋಹರ್ ಯಾದವ್ ಅಂತ ಅವರನ್ನೇ ಅಪಾಯಿಂಟ್ಮೆಂಟ್ ಮಾಡಿತ್ತು. ನಮ್ಮನ್ನು ಕುಡುಬಿ ಜಾತಿಯನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಬಹುದಾ ಅಂತ ಹೇಳಿಕೊಂಡು ಅದರ ಒಳಗೆ ಕುಲಶಾಸ್ತ್ರೀಯ ಅಧ್ಯಯನ ವರದಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಆಯಿತು. ಸುಮಾರು ಅವರದ್ದು ನೇಮಕ ಆಯಿತು 2017. 2022 ತನಕ 20ರಲ್ಲಿ ಅವರು ವರದಿ ಸಲ್ಲಿಸಿದರು. 22 ಸರ್ಕಾರದ ಮುಂದೆ ಇತ್ತು. 2023ರಲ್ಲಿ ನಾನೊಂದು ಪ್ರೈಮ್ ಮಿನಿಸ್ಟರ್ಗೆ ಒಂದು PM ಪೋರ್ಟಲ್ ಪ್ರೋಗ್ರಾಮ್ ಮೇಲೆ ಒಂದು ಲೆಟರ್ ಹಾಕಿದೆ. ಆ ಲೆಟರಲ್ಲಿ ಒಂದು ರಿಪ್ಲೈ ಬಂದು ಹೀಗೆ ಆಗಿದೆ ಅಂತ ಹೇಳಿಕೊಂಡು. ಅಂದರೆ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು, ಚರ್ಚೆ ಆದ ನಂತರ ಅದೇ ಶಾಸನ ಆಗಬೇಕು, ಅದು ಗೊತ್ತಿದ್ದ ವಿಷಯ. ಅದರ ನಂತರ ಆ ಸಂದರ್ಭದಲ್ಲಿ 56ರ ಆದೇಶಕ್ಕೆ ಯಾವಾಗ ಲೋಕಸಭಾ ಅಧಿವೇಶನ ಆಗಿದೆ ಅಂತ ಫೈಂಡ್ ಔಟ್ ಮಾಡಿದಾಗ ಹಾಗೆ ಆಯಿತು. ಅಲ್ಲಿ ನಮಗೆ ಕಾಳೇಕರ್ ಕಮಿಷನ್ ರಿಪೋರ್ಟ್ ಆಗಿದೆ ಅಂತೇಳಿ. ಅದರ ನಂತರ ಕಾಳೇಕರ್ ಕಮಿಷನ್ ರಿಪೋರ್ಟ್ ಫೈನಲ್ ಅಥಾರಿಟಿ ನಮಗೆ 100% ಹೋಲ್ಡ್ ಇರುವಂಥದ್ದು ಅದು ಡಾಕ್ಯುಮೆಂಟ್. ಹಾಗೆ 1901ರಿಂದ 1956ರವರೆಗಿನ ಸುಮಾರು ಒಂದು 18 ದಾಖಲೆಗಳು ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟದ್ದು, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟದ್ದು ಎಲ್ಲ ದಾಖಲೆಗಳನ್ನು ಜೋಡಿಸಿಕೊಂಡು ಮಗದೊಮ್ಮೆ ಆಯಿತು ನಮಗೆ. ಅದರ ನಂತರ ಕಾಳೇಕರ್ ಕಮಿಷನ್ ರಿಪೋರ್ಟ್ ನಮಗೆ ಕ್ಲಿಯರ್ ರಿಪೋರ್ಟು, ಅದರಿಂದ ಯಾವುದೇ ಸಮಸ್ಯೆ ಇಲ್ಲ. ಅದರ ನಂತರ ಎಲ್ಲ ದಾಖಲೆಗಳು ಇಟ್ಟುಕೊಂಡು ಈ ರಾಷ್ಟ್ರದ ಮಾನ್ಯ ರಾಷ್ಟ್ರಪತಿಗಳಿಗೆ ಮೊನ್ನೆ 25 ಮಾರ್ಚ್ ಮಾನ್ಯ ರಾಷ್ಟ್ರಪತಿಗಳಿಗೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಜೊತೆಗೆ ಈ ರಾಷ್ಟ್ರದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ 3 ಜನರಿಗೂ ಎಲ್ಲ ದಾಖಲೆಗಳ ಸಹಿತ ಒಂದು ಮನವಿಯನ್ನು ಸಲ್ಲಿಸಿದ ನಂತರ ಒಂದು ಆ ಮನವಿಯನ್ನು ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಈ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಕಳಿಸಿದರು. ಕೇಂದ್ರ ಸರ್ಕಾರದ ಪರಿಶಿಷ್ಟ ಜಾತಿಗಳ ಅಲ್ಲಿ ಕಳಿಸಿದರು. ಜೊತೆಗೆ ಇಡೀ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ 2 DC-ಗಳಿಗೆ ಕೂಡ ನಮ್ಮ ಮನವಿಯನ್ನು ಸಲ್ಲಿಸಲಾಯಿತು. DC-ಗಳಿಗೂ ಕೂಡ ಅಲ್ಲಿಯ ಸಮಾಜ ಕಲ್ಯಾಣ ನಿರ್ದೇಶಕರ ಮುಖಾಂತರ, ಜಿಲ್ಲಾ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಳಿಸಿದರು. ಕೇಂದ್ರ ಸರ್ಕಾರದಿಂದ ಕೂಡ ರಾಜ್ಯ ಸರ್ಕಾರದ ವರದಿ ಕೇಳಿ ಬಂತು. ಆದರೆ ನಮ್ಮ ಚಿಂತನೆ ಇದ್ದದ್ದು ಇಲ್ಲಿ ಸಂವಿಧಾನ ತಿದ್ದುಪಡಿ ಆಗುವ ಸಂದರ್ಭದಲ್ಲಿ ಲೋಪ ಆಗಿರುವಂಥದ್ದು. ನಾವು ಹೊಸ ಹೆಸರು ಸೇರ್ಪಡೆ ಮಾಡಲಿಕ್ಕೆ ಆಗ್ರಹ ಮಾಡ್ತಿರುವುದಲ್ಲ, ನಮ್ಮ ಬೇಡಿಕೆ ಅಲ್ಲ. ಅಲ್ಲಿ ಕುಡುಬಿಯ ಬದಲು ಕುಡುಮನಾಗಿರುವುದು, ಅದರಿಂದ ಅಥವಾ ಕುಡುಬಿ ಜಾತಿ ಹೆಸರನ್ನು ಬಿಟ್ಟು ಹೋಗಿರುವಂಥದ್ದು. ಅದಕ್ಕೋಸ್ಕರ ಆ ಬಗ್ಗೆ ಆ ಆ್ಯಂಗಲಲ್ಲಿ ನೋಡಿದಾಗ ಅದನ್ನು ಕೂಡ ಚರ್ಚೆ ಮಾಡಿದ್ದು. ಪುನಃ 3 ಹಂತದ ರೀತಿಯ ಹೋರಾಟಗಳನ್ನು ಇದಕ್ಕೆ ಮಾಡ್ತಿದ್ದೇವೆ. ಒಂದು ಕಾನೂನಿನ ಮುಖಾಂತರ ಹೇಗೆ ಹೋದರೆ ಅಂತೇಳಿ, ಕಾನೂನಿನ ಮುಖಾಂತರ ಕೂಡ ಒಂದು ಒಳ್ಳೆಯ ವಕೀಲರನ್ನು ಭೇಟಿ ಮಾಡಿಕೊಂಡು ಅಲ್ಲಿ ಕೂಡ ರಾಜ್ಯ ಹೈಕೋರ್ಟ್ನಲ್ಲಿ ದಾವೆ ದಾಖಲಿಸಿ ಅಲ್ಲಿಂದ ಡೈರೆಕ್ಷನ್ ಪಡ್ಕೊಂಡು ಕೇಂದ್ರ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋ ರೀತಿಯಲ್ಲಿ. ಇನ್ನೊಂದು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬಂದಿದೆ, ಅಲ್ಲಿ ಕೇಂದ್ರ ಸರ್ಕಾರದಿಂದ ಕಳಿಸಿದಂಥ ಇದು ವರದಿ ಕೇಳಿದ್ದಾರೆ. ಅಲ್ಲಿ ರಾಜ್ಯ ಸರ್ಕಾರದ ಮುಖಾಂತರ ಏನೆಲ್ಲ ಮಾಡಬಹುದು ಆ ರೀತಿಯಲ್ಲಿ. 3ನೇದು ನೇರವಾಗಿ ಕೇಂದ್ರ ಸರ್ಕಾರದಲ್ಲೇ ಮಟ್ಟದಲ್ಲಿ ನಾವು ಮಾಡುವಂಥದ್ದು. ಹೀಗೆ 3 ಹಂತದಲ್ಲಿ ಬೇರೆ ಬೇರೆ ರೀತಿಯ ನಿರಂತರವಾದ ಚಟುವಟಿಕೆ ನಡೀತಾ ಇದೆ. ಬಹುಶಃ ಅದರ ನಂತರ ಜಿಲ್ಲೆಯ ಎಲ್ಲ ಶಾಸಕರನ್ನು ಭೇಟಿ ಹಾಕಿಕೊಂಡು ವಿಧಾನಸಭೆಯಲ್ಲಿ ಕ್ವಶನ್ ರೇಸ್ ಮಾಡೋದು ನಾವು ಬಿಡಲಿಲ್ಲ. ಇಲ್ಲೇ ಎಲ್ಲ ಜಿಲ್ಲೆಯ ಎಲ್ಲ MLAಗಳಿಗೆ ವಿಧಾನಸಭೆಯಲ್ಲಿ ಅವರು ಯಾವ ಕ್ವಶನ್ ರೇಸ್ ಮಾಡಿ ಕ್ವಶನ್ ಸಹಿತ ಬರೆದುಕೊಟ್ಟೆವು. ಹೀಗೆ ರೇಸ್ ಮಾಡಬೇಕು ಹೀಗೆ ಅಂತ ಹೇಳಿಕೊಂಡು ಅಲ್ಲಿ 3 ಜನ MLAಗಳು, ಉಮಣತ್ಕೋಟೆ ಅಂದರು, ನಮ್ಮ ಉಪ್ಪುಂದದ ಬೈದೂರಿನ ಗುರುರಾಜ್ ಶೆಟ್ಟಿ ಅವರು, ವೇದವ್ಯಾಸ ಕಾಮತ್ರು ಅಂತ 3 ಜನ MLAಗಳು, 3 ಜನ MLCಗಳು, ಮಂಜುನಾಥ್ ಭಂಡಾರಿ ಅವರು, ತಿಪ್ಪೇಸ್ವಾಮಿ, 3 ಜನ MLCಗಳು
ಕೂಡ MLCಗಳು ಕೂಡ ಈ ಬಗ್ಗೆ ವಿಧಾನಸಭೆಯಲ್ಲಿ ಕಳೆದ 2000 ಡಿಸೆಂಬರ್ ಚಳಿಗಾಲದ ಅಧಿವೇಶನದಲ್ಲಿ ರೈಸ್ ಮಾಡಿದರು. ಅಲ್ಲಿ ಸ್ಪಷ್ಟವಾದ ಆನ್ಸರ್ ಬರಲಿಲ್ಲ. ಅಲ್ಲಿ ಏನೇನು ಆನ್ಸರ್ ಕೊಟ್ಟರು, ಉತ್ತರ ಕೊಟ್ಟರು. ಪುನಃ ಕಳೆದ ಅಸೆಂಬ್ಲಿಯಲ್ಲಿ ಕೂಡ ಕ್ವಶನ್ ಮಾಡಿದ್ರು. ಕೊನೆಗೆ ಸಿದ್ದರಾಮಯ್ಯ ಆನ್ಸರ್ ಕೊಟ್ಟರು, ಹೀಗೆ ಅಂತ. ನಮ್ಮ ಜಾತಿಯನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಲಿಕ್ಕೆ ಆಗೋದಿಲ್ಲ, ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವ ಬಗ್ಗೆ ಅಧ್ಯಯನ ಆಗಿದೆ, ಅದು ಸರ್ಕಾರದ ಮಟ್ಟದಲ್ಲಿದೆ ಅಂತ ಹೇಳಿಕೊಂಡು ಅಷ್ಟು ಉತ್ತರ ಕೊಟ್ಟರು. ಆದರೆ ಎಲ್ಲ ಕೊಟ್ಟ ಉತ್ತರಗಳು ತಪ್ಪು. ವರದಿ ಒಂದು ಉತ್ತರದಲ್ಲಿ ವರದಿ ಕಳಿಸಿದೆ ಅಂತ ಹೇಳ್ತಾರೆ, ಇನ್ನೊಂದು ಉತ್ತರದಲ್ಲಿ ಇದು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ, ಹಾಗೆ ಅವರಿಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಉತ್ತರ ಕೊಡ್ತಾ ಇದೆ. ಆದರೆ ಯಾವುದೇ ಉತ್ತರಗಳು ಅಲ್ಲ. ಕೊನೆಗೆ ನಮ್ಮ ಚಿಂತನೆ ಏನಿತ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಟ್ಟದಲ್ಲೇ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ಒಂದಿತ್ತು. ಹಾಗೆ ಮಾನ್ಯ ಸಂಸದರು ಭೇಟಿ ಮಾಡಿಕೊಂಡು ಒಂದು ಮನವಿ ಕೊಟ್ಟೆವು, ಹೀಗೆ ಅಲ್ಲಿ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಆಗಬೇಕಂತ ಹೇಳಿ. ಅದಲ್ಲದೆ ಕಳೆದ ಜುಲೈಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರಿಗೆ, ನಮ್ಮ ಸಂಸದೀಯ ವ್ಯವಹಾರ ಸಚಿವ ಕಿರಣ್ ರಿಜಿಜು ಮತ್ತು ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿಯ ಮಿನಿಸ್ಟರ್ ಜುವಲ್ ಓರಂ ಜೊತೆಗೆ 5 ಜನ ಮಿನಿಸ್ಟರ್, ಸಂಬಂಧಿಸಿದ 5 ಜನ ಮಿನಿಸ್ಟರ್, ಸೋಷಿಯಲ್ ಜಸ್ಟಿಸ್ ವೆಲ್ಫೇರ್ ಮಿನಿಸ್ಟರ್ ಅವರಿಗೆ ಕೂಡ ಎಲ್ಲ ದಾಖಲೆಗಳ ಸಹಿತ ಕೊಟ್ಟೆವು. ನಮ್ಮದೆಲ್ಲ ಕೊರಿಯರ್ಸ್ ಪೋಸ್ಟ್ಗಳು ಆಗ್ತಾ ಇರ್ತದೆ ನಿರಂತರವಾಗಿ. ಹಿಂದಿನ ಬಾರಿ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿಯಿಂದ ರಾಜ್ಯ ಸರ್ಕಾರ ಕಳಿಸಿದ್ದು, ನಾವು ಸ್ಪಷ್ಟವಾಗಿದ್ದು ಇದು ರಾಜ್ಯ ಸರ್ಕಾರದ ವರದಿ ಅಗತ್ಯ ಇಲ್ಲ, ಸಂವಿಧಾನ ತಿದ್ದುಪಡಿಯಲ್ಲಿ ಆಗಿರುವಂಥ ಸಂದರ್ಭದಲ್ಲಿ ಆಗಿರುವ ತಪ್ಪು, ಆದ್ದರಿಂದ ನೀವು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಮಾಡಬೇಕಂತ ಹೇಳಿಕೊಂಡು ಸ್ಪಷ್ಟವಾಗಿ ನಾವು ಬರೆದಿದ್ದೆವು. ಅದರ ಪ್ರಕಾರ ಮೊನ್ನೆ ಕಳಿಸಿದ ನಮ್ಮ ಪತ್ರಕ್ಕೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಯಿಂದ, ಇಲ್ಲಿ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿಯಿಂದ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ವೆಲ್ಫೇರ್ ಮಿನಿಸ್ಟ್ರಿಯ ವಿಂಗ್ ಉಂಟು, ಸೆಕ್ಷನ್ ಉಂಟು, ಯಾವುದು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಯಾದಿಯನ್ನು ಒಂದು ನವೀಕರಣ ಮಾಡುವಂಥ ಸೆಕ್ಷನ್ ಉಂಟು. ಆ ಸೆಕ್ಷನಲ್ಲಿ ಈಗ ನಮ್ಮ ಒಂದು ಫೈಲ್ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಕೂತಿದೆ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಉಂಟು. ಜೊತೆಗೆ ಮೊನ್ನೆ ರಾಜ್ಯದ ಕಮಿಷನರ್, ಸೋಷಿಯಲ್ ಕಮಿಷನರ್ ಯಾರಿದ್ದಾರೆ ಅವರಿಂದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ ರೆಕಮೆಂಡ್ ಆಗಿದೆ. ಹೀಗೆ ಜಾತಿ ಕೇಳಿದ್ದಾರೆ, ಅದನ್ನು ಮಾಡಬೇಕು. ಜೊತೆಗೆ 341 ಸಂವಿಧಾನದ ಅನುಚ್ಛೇದ 341(2) ಪ್ರಕಾರ ಪಾರ್ಲಿಮೆಂಟಿಗೆ ಮಾತ್ರ ಅಧಿಕಾರ ಇದೆ ಅಂತ ಹೇಳ್ಕೊಂಡು ಬರೆದಿದ್ದಾರೆ. ಅದಕ್ಕೆ ಕೂಡ ಆ ಲೆಟ್ರಿಗೆ ಉತ್ತರವಾಗಿ ನಾವು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಒಂದು ಲೆಟರ್ ಹಾಕಿದ್ದೇವೆ. 341 ಪ್ರಕಾರ ಒಂದು ಅರ್ಧ ಭಾಗ ಮಾತ್ರ ನೋಡುವುದಲ್ಲ, 341(2) ಈ ಪಾರ್ಲಿಮೆಂಟಿಗೆ ಅಧಿಕಾರ ಉಂಟು. ಬಟ್ ಅದರಲ್ಲಿ ಮುಂದುವರೆದ ಭಾಗದಲ್ಲಿ 1950 ಅನುಚ್ಛೇದ 350ರಲ್ಲಿ ಅಂಗೀಕರಿಸಿದ ಅನುಚ್ಛೇದ 341(1) ಪ್ರಕಾರ ಏನು ಲೀಸ್ಟ್ ಆಗಿದೆ ಅದನ್ನು ಚೇಂಜ್ ಮಾಡಲಿಕ್ಕೆ ಯಾರಿಗೂ ಇಲ್ಲ ರೈಟ್ಸ್, ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದರಲ್ಲಿ ಇರುವುದು 2ನೇ ಭಾಗ. ಬಹುಶಃ ಇಲ್ಲಿ ಅವರು ಯಾವುದೇ ಉತ್ತರ ಕೊಡುವುದಿಲ್ಲ, ಅದು ಒಂದು ಭಾಗ. 2ನೇದು ಮೊನ್ನೆ ನಮ್ಮ ಹೋರಾಟದ ಏನು ಸಪೋರ್ಟಿವ್ ಆಗಿ ಜುಲೈ 15, 2024 ಜುಲೈ 15ರಲ್ಲಿ ಬಿಹಾರ ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ಅಂಬೇಡ್ಕರ್ ವಿಚಾರ ಮತ್ತು ಬಿಹಾರ ರಾಜ್ಯ ಸರ್ಕಾರ ಅವರ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟ್ ಆಗಿದೆ. 341(1) ಪ್ರಕಾರ ಏನು ಪಟ್ಟಿಯಾಗಿದೆ ಅಂದರೆ ಪ್ರೆಸಿಡೆನ್ಷಿಯಲ್ ಆರ್ಡರ್ 1950 1950 ಸಂವಿಧಾನ ಕಾಯ್ದೆ ಪರಿಶಿಷ್ಟ ಜಾತಿ ಪಟ್ಟಿ ಏನಾಗಿದೆ ಆ ಪಟ್ಟಿಯನ್ನು ಯಾರಿಗೂ ತಿದ್ದುಪಡಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಆದೇಶ ಆಗಿದೆ. ಹಾಗೆ ಒಟ್ಟಿನಲ್ಲಿ ವಾತಾವರಣ ನಮಗೆ ಪೂರಕವಾಗಿ ಉಂಟು. ಹಿಂದಿನವರು ತುಂಬ ಹೋರಾಟ ಮಾಡಿದ್ದಾರೆ, ಆದರೆ ಸಮರ್ಥವಾದ ಸಶಕ್ತವಾದ ದಾಖಲೆಗಳಿರಲಿಲ್ಲ. ನಮ್ಮ ಈಗಿನ ಮಟ್ಟಿಗೆ ಹೋಗಿದ್ರೆ ನಾವು ಕಾನೂನಿನ ಮುಖಾಂತರ ಹೋದರೂ ಕೂಡ 100% 100% ಜಯ ಆಗುತ್ತೆ. ಆದರೆ ಸ್ವಲ್ಪ ಒಂದಷ್ಟು ವರ್ಷಗಳು ಕಾಯಬೇಕು ಅಂತ ಆಗ್ತಾ ಉಂಟು. ಅದರ ಬಗ್ಗೆ ಕೂಡ ನಿರಂತರವಾಗಿ ಹೋಗಿ ಬರುವಂಥ ಕೆಲಸಗಳಾಗ್ತದೆ. ಜೊತೆಗೆ ರಾಜ್ಯ ಸರ್ಕಾರ, ಯಾಕಂದರೆ ಇಲ್ಲಿಯ ಲಾಬಿ ಸುಲಭವಾಗಿ ಫೇವರ್ ರಿಪೋರ್ಟ್ ಕೊಡ್ತದೆ ಅಂತ ಹೇಳಿದರೆ ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಕೊನೆಗೆ ಮೊನ್ನೆ ನಾವು ಮೊನ್ನೆ ಪ್ರಾರಂಭದಲ್ಲಿ 1.25 ಗಂಟೆ ಮಾನ್ಯ ಸಂಸದರೊಂದಿಗೆ ಚರ್ಚೆ ಮಾಡಿದೆವು. ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ಹೇಳಿದೆವು. ಮೊನ್ನೆ
ವಾಪಸ್ ಚರ್ಚೆ ಮಾಡಿಕೊಂಡು ಅವರೇ ಹೇಳಿದರು, ನಾನೊಮ್ಮೆ ಈ ಬಗ್ಗೆ ನಮ್ಮ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೇನೆ. ಅದು ಮುಂದಕ್ಕೆ ನಮ್ಮ ಹೋಮ್ ಮಿನಿಸ್ಟರ್ ಹತ್ರ ಬರ್ತದೆ ಫೈಲ್. ಮುಂದಿನ ಅಧಿವೇಶನದಲ್ಲಿ, ಅಂದರೆ ನವೆಂಬರಲ್ಲಿ ಚಳಿಗಾಲದ ಅಧಿವೇಶನ ಆಗುತ್ತೆ, ಆ ಸಂದರ್ಭದಲ್ಲಿ ಅದನ್ನು ಪೂರ್ತಿಯಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತು PA ಹತ್ರ ಕೂಡ ಬೇಕಾದಷ್ಟು ಅವರೇ ಹೇಳಿದರು, ಮಾಹಿತಿಗಳು ಉಂಟು, ಅವರು ಸ್ಟಡಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿಯ ಇಲಾಖೆಗಳಲ್ಲಿ ಅಲ್ಲಿ ಸಂಪರ್ಕ ಆಗ್ತಾ ಉಂಟು. ಒಟ್ಟಿನಲ್ಲಿ ನಿರಂತರವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಒಟ್ಟಿನಲ್ಲಿ ಬಹುಶಃ ಅಲ್ಲಿ ಕೂಡ ನಮಗೆ ಟೋಟಲ್ ಫೇವರ್ ಆಗಿ ಉಂಟು. ಈ ಸಂದರ್ಭದಲ್ಲಿ ಒಂದು ಮಾತು ಉಂಟು, ಮನೆಯ ಮಕ್ಕಳು ಮಲಗಿ ಇದ್ರೆ ಏನು ಫಲ ಅಂತ ಹೇಳಿಕೊಂಡು, ನಾವೆಲ್ಲ ನಮಗೆ ಬೇಕು, ನಾವು ಮಲಗಿ ಕೂತ್ರೆ ನಮಗೆ ಆಗಿದೆ. ಯಾಕಂದರೆ ಅಂತಿಮವಾಗಿ ಸಿಗುವಂತಹ ಅಂತಿಮ ಹಂತ ನಾವು ಒಂದಷ್ಟು ರೀತಿಯಲ್ಲಿ ಮೊನ್ನೆ ಸಭೆ ನಡೆದಾಗ ಯೋಚನೆ ಮಾಡಿದ್ವಿ, ಹೇಗೆ ಮಾಡ್ಬೋದು ಅಂತ ಹೇಳಿ. ಆದರೆ ನಾವು ಒಟ್ಟಾಗಿ ಒಂದು ಹೆಜ್ಜೆರೆಯಾಗಿ ನಿಲ್ಲದಿದ್ದರೆ ಸಾಧ್ಯ ಇಲ್ಲ. ನಾವು ಮಾಡುವಷ್ಟು, ಯಾಕಂದರೆ ಇಂಟಲೆಕ್ಚುವಲ್ ಆಗಿ ಏನೆಲ್ಲ ಮಾಡ್ಬೋದು, ಈ ಕ್ವಶನ್ಗಳ ಮೇಲೆ ಕ್ವಶನ್ ರೇಸ್ ಮಾಡ್ಬೋದು, ಅವರಿಗೆ ಆಗ್ಬೋದು, ಮಾಹಿತಿ ಕೇಳಿ 100 ಕ್ವಶನ್ಸ್ ಹಾಕ್ಬೋದು, ಹೇಳ್ಬೋದು. ಆದರೆ ಒಂದಷ್ಟು ನಮ್ಮ ಯುನಿಟಿಯನ್ನು ತೋರಿಸಿಕೊಂಡು ನಾವು ಮೀಡಿಯಾದ ಮುಂದೆ ಹೋಗದೇ ಇದ್ದ ಪಕ್ಷದಲ್ಲಿ ಸುಲಭದಲ್ಲಿ ಆಗುವುದಿಲ್ಲ. ಈ ಸರ್ತಿದ್ದು ಅದು ಹೋರಾಟ ನಮ್ದು ಅಂತಿಮ ಆಗಿರಬೇಕು. ಸುಮಾರು 75 ವರ್ಷಗಳಿಂದ ನಿರಂತರ ಪ್ರಯತ್ನ ಆಗಿದೆ. ಅದಕ್ಕೋಸ್ಕರ ಒಂದಷ್ಟು ನಮ್ಮ ಸಂಖ್ಯೆಯನ್ನು ಒಟ್ಟು ಸೇರಿಸಿಕೊಂಡು ಬಹುಶಃ ಮಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡುವಂಥ ಯೋಚನೆಯ ದೃಷ್ಟಿಯಿಂದ ಪ್ರಾರಂಭಿಕ ಹಂತದಲ್ಲಿ ನಾವೆಲ್ಲ ಸಂಪರ್ಕ ಮಾಡಬೇಕು, ನಮ್ಮ ವಿಷಯಗಳನ್ನು ಹೇಳ್ಕೊಳ್ಬೇಕು. ಜೊತೆಗೆ ಇದು ಯಾಕಾಗಿ ಮಾಡಬೇಕು, ಬಂಧುಗಳೇ, ಬಹುಶಃ ನಮ್ಮ ಹಿರಿಯರಿಗೆ ಶಿಕ್ಷಣ ಇರಲಿಕ್ಕಿಲ್ಲ, ಹೆಬ್ಬೆಟ್ಟುದಾರಿರ್ಬೋದು. ನನ್ನ ತಂದೆ ಅಂತ ಹೆಬ್ಬೆಟ್ಟು, ತಾಯಿ ಹೆಬ್ಬೆಟ್ಟು, ಕೆಲವರದಿರಬಹುದು. ಶಿಕ್ಷಣ ಇಲ್ಲದ ಪರಿಣಾಮ ಎಲ್ಲವನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮಲ್ಲಿ ಫಲವತ್ತಾದ ಭೂಮಿ ಇತ್ತು, ಅದು ಕಳ್ಕೊಂಡಿದ್ದೇವೆ. ಅವಕಾಶಗಳಿತ್ತು, ಎಷ್ಟು ಅವಕಾಶಗಳಿತ್ತು ಕಳ್ಕೊಂಡೆವು. ನಮಗೆ ಮಾರ್ಗದರ್ಶನ ನೀಡುವವರು ಬಹಳ ವಿರಳ ಇದೆ. ಈಗ ಒಂದಷ್ಟು ನಾವು ಕೂಲಿ ನಾಲಿ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ, ಶಾಲೆ ಕಲಿಸ್ತಾ ಇದ್ದೇವೆ. ಈಗಿನ ನಮ್ಮ ಜನಾಂಗದ ಶಿಕ್ಷಣದ ಮಟ್ಟ ನೋಡಿದರೆ ವಿ ಆರ್ ಗ್ರೇಟ್ ಇಂಟೆಲೆಕ್ಚುವಲ್. ಯಾಕಂದರೆ ಅಷ್ಟು ನಮ್ಮಲ್ಲಿ ಬುದ್ಧಿವಂತಿಕೆ ಉಂಟು. ಯಾಕೆ ನಮ್ಮ ಅಷ್ಟು ಬಂದಿದೆ ಹಿಂದಿನ ಜೀನ್ಸ್ ಪ್ರಕಾರ. ಒಳ್ಳೆ ಅಂಕಗಳನ್ನು ಗಳಿಸಿಕೊಂಡು ಉತ್ತೀರ್ಣ ಆಗ್ತಿದ್ದಾರೆ. ಹಿಂದೆ ನಮ್ಮವರು ಗದ್ದೆ ಕೆಲಸಕ್ಕೆ ಹೋಗಿ ಕೂಲಿ ಕೆಲಸ ಮಾಡಿಕೊಂಡು ಇದ್ರೆ ಮುಂದಿನ ಜನಾಂಗಕ್ಕೆ ಶಿಕ್ಷಣ ಪಡೆದವರಿಗೆ ಅದೆಲ್ಲ ಕಷ್ಟ ಸಾಧ್ಯ. ಜೊತೆಗೆ ಈ ಕಾಂಪಿಟೇಷನ್ ಯುಗದಲ್ಲಿ ಅವಕಾಶಗಳು ನಮಗೆ ಸಿಗಬೇಕು. ಯಾಕಂದರೆ ಇವತ್ತು ಅತಿ ಮುಂದುವರೆದ ವಿಶ್ವಕರ್ಮ ಜನಾಂಗದವರು ಕೂಡ ನಮಗೆ ST ಸೇರಿಸಿ ಅಂತ ಹೇಳ್ತಿದ್ದಾರೆ. ಮೊಗವೀರ್ಸರು ಕೂಡ ST ಸೇರಿಸಿ ಅಂತ ಹೇಳ್ತಿದ್ದಾರೆ. ನಮ್ಮ ಮುಂದಿನ ಜನಾಂಗಕ್ಕೆ ಭದ್ರವಾದ ತಳಪಾಯವನ್ನು ಹಾಕಬೇಕಾದ್ರೆ ನಾವು ಒಂದಷ್ಟು ರೀತಿಯಲ್ಲಿ ಯೋಚನೆ ಮಾಡಲೇಬೇಕು. ಇದಾಗಲೇಬೇಕು ನಮಗೆ, ನಮ್ಮ ಸಮುದಾಯಕ್ಕೆ. ನಾವು ಹಿಂದೆ ಹೋರಾಟ ಮಾಡಬೇಕಾದ್ರೆ, ಯಾಕಂದರೆ ಸುಮಾರು ನಾನು 7ನೇ ತರಗತಿಯಿಂದ ನಾನು ರಾಮಗೌಡರೊಟ್ಟಿಗೆ ಸಂಪರ್ಕ. ಈಗ 2014-15ರಲ್ಲಿ ನಾನು IAS ಎಕ್ಸಾಮ್ ಬರೆದಿದ್ದೇನೆ, ಪಾಸ್ ಆಗಿದೆ. ಅವಾಗೆಲ್ಲ ಇದಿತ್ತು, ಎಷ್ಟು ಆಗ್ತದೆ, ವರದಿಗಳು ಹೋಗಿದೆ, ಅದು ಆ ಒಂದು ಭರವಸೆ ಇತ್ತು. ಆದರೆ ಆಗಲಿಲ್ಲ. ಆದರೆ ಮುಂದಿನ ಜನಾಂಗಕ್ಕೆ ಹೇಗೆ ನನ್ನಲ್ಲಿ ಭರವಸೆ ಇದೆ, ಅದೇ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಭರವಸೆಯ ಬೆಳಕನ್ನು ಕೊಡಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಸೇರಬೇಕು. ಯಾಕೆ ನಾವು ಕೇಳೋದು, ನಾವು ವರ್ಷಗಟ್ಟಲೆ ಇದರ ಹಿಂದೆ ನಿಂತು ಕೆಲಸ ಮಾಡ್ತಿದ್ದೇವೆ. ನಾವು ನಮ್ಮ ಸಮುದಾಯದರ ಕೇಳೋದು ಒಂದೇ ಒಂದು ದಿನ ಕೊಡಿ ನೀವು, ನಮಗೆ ಜಾಸ್ತಿ ಬೇಡ, ಒಂದೇ ಒಂದು ದಿನ, ಮನೆ ಮಕ್ಕಳು ಮೈತೆ ಎಲ್ಲರೂ ಬರಬೇಕು. ಆ ರೀತಿಯಲ್ಲಿ ನಮ್ಮಲ್ಲಿ ಒಂದು ಇದ್ರೆ ಸಮಾಜಕ್ಕಾಗಿ, ಸಮಾಜದ ಮುಂದಿನ ಜನಾಂಗಕ್ಕಾಗಿ ನಮ್ಮ ಸ್ವಾಭಿಮಾನದ ಬದುಕನ್ನ ಇದು ನಿರಂತರವಾಗಿ ನಡೆಯಬೇಕು. ಸ್ವಾಭಿಮಾನವಾಗಿ ನಾವು ಯಾರಿಗೂ ಏನಿಲ್ಲದಿದ್ರೂ ಕೂಡ ನಾವು ಯಾರಲ್ಲಿ ಕೂಡ ತಲೆದಗ್ಗಿಸಿ ಇದ್ದವರಲ್ಲ. ಸ್ವಾಭಿಮಾನದಿಂದ ಬದುಕಿ ಬಾಳಿದವರು.
ಆ ಸ್ವಾಭಿಮಾನ ನಮ್ಮಲ್ಲಿ ಬೆಳೆಯಬೇಕಾದ್ರೆ, ಸ್ವಾಭಿಮಾನಕ್ಕೆ ನಮಗೆ ಶಕ್ತಿ ತುಂಬಬೇಕಾದ್ರೆ ನಮಗೆ ಶಿಕ್ಷಣ ಬೇಕು, ಜೊತೆಗೆ ನಮಗೆ ಫಿನಾನ್ಷಿಯಲ್ ಏನು ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಉದ್ಯೋಗದ ಒಂದು ಅವಕಾಶಗಳು ಸಿಗಬೇಕಾದ್ರೆ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳು ಸಿಗಲಿಕ್ಕೆ ಇದು ಅತಿ ಮುಖ್ಯ. ಅದಕ್ಕೋಸ್ಕರ ನಮ್ಮ ಹೋರಾಟ, ಅದಕ್ಕೋಸ್ಕರ ನಮ್ಮ ಒಂದು ದಿನದ ನಿಮ್ಮ ಒಂದು ದಿವಸ, ಒಂದೇ ಒಂದು ದಿವಸ ಕೊಡಿ ನೀವು, ಒಂದೇ ಒಂದು ದಿವಸ, ನಮಗೆ ಜಾಸ್ತಿ ಬೇಡ, ಒಂದೇ ದಿವಸ ಕೊಡಿ. ನಾವು ನಿರಂತರವಾಗಿದ್ದೇವೆ. ನಾವು ಯಾಕಂದರೆ ನಾವು ಕೂಡ ಏನು ನಮ್ಮ ಹಿರಿಯರು ಮಾಡಿಟ್ಟಿದೆ ಅಂತ ಹೇಳಿಕೊಂಡು ನಾವು ಕೆಲಸ ಮಾಡೋದಲ್ಲ. ನಾವು ದುಡಿದು ಕೂಲಿ ಮಾಡಿ ಹೋಟ್ಲಲ್ಲಿ ಗ್ಲಾಸ್ ತೊಳೆದು ಬೆಳೆದು ಬಂದವರು. ಜೊತೆಗೆ ನಮ್ಮ ಸಮಾಜಕ್ಕೋಸ್ಕರ ಬೇಕಾಗಿ ಕೆಲಸ ಮಾಡೋದು. ನಮಗೆ ಇದರಲ್ಲಿ ನಾಳೆ ಕೃಷ್ಣನಿಗೆ ಹೇಳುಂಟು, ಸುಂದರನಿಗೆ ಹೇಳುಂಟು, ನಮಗೆ ಏನಾಗುವಂಥದ್ದು ಇಲ್ಲ. ಅದಕ್ಕೋಸ್ಕರ ನಾವು ಒಂದು ದಿವಸ ಸಮಯ ಕೇಳ್ತೇವೆ, ಒಂದು ದಿವಸ ಕೊಡಿ. ಮನೆಯ ಪ್ರತಿಯೊಬ್ಬರು, ನಮ್ಮ ಕುಡುಬಿ ಸಮುದಾಯದ ಮನೆಯ ಪ್ರತಿಯೊಬ್ಬರು ಬನ್ನಿ, ನಮ್ಮ ಜೊತೆ ಸೇರಿಸ್ಕೊಳ್ಳಿ. ಯಾಕಂದ್ರೆ ದಿನಾಂಕ ಹೇಳ್ತೇವೆ. ಪ್ರಥಮ ಹಂತದ ನಾವು ಒಂದು ಸಂಪರ್ಕ ಆದ ನಂತರ ಮುಂದೆ ಅದರ ಬಗ್ಗೆ ಯೋಚನೆಗಳನ್ನು ಮಾಡಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಒಂದು ಚಿಂತನೆ ನಮ್ಮ ಜೊತೆ ಇರಲಿ ಅಂತ ಹೇಳುತ್ತಾ, ಏನು ಜಾಸ್ತಿ ಆದರೆ ಕ್ಷಮಿಸಿ ಅಂತ ಹೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಹೇಳಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ, ಮುಕ್ತ ಸಂವಾದ, ಅದರಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಆದರೆ ನಮ್ಮ ಅಭಿಪ್ರಾಯಗಳು ಪಾಸಿಟಿವ್ ಇದೆ, ನೆಗೆಟಿವ್ ಯಾವುದು ಬರೋದು ಬೇಡ ಅಷ್ಟೇ. ಈಗ ನೀವು ಹೇಳಿದ್ರು ಸ್ವಲ್ಪ ನಮಗೆ ಇದು ಉಂಟು, ನಮಗೆ ಕಾನೂನು ರೀತಿಯಾಗಿ ಇದು ಉಂಟು, ಇದರಾಗೆ ಉಂಟು. ನಾವು ಈಗ ಹೋರಾಟ ಯಾವ ರೀತಿಯಲ್ಲಿ ಮಾಡಬೇಕು, ಅವರನ್ನು ಯಾವ ರೀತಿಯಲ್ಲಿ ಎಬ್ಬಿಸಬೇಕು. ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಆಗಲಿ, ಅವರ ಬ್ರಜೇಶ್ ಪಟೇಲ್ ಆಗಲಿ, ಕೋಟ ಶ್ರೀನಿವಾಸ ಪೂಜೆ ಆಗಲಿ, ವಿಶ್ವೇಶ್ವರ ಕಾಗರೆ ಆಗಲಿ, ಎಲ್ಲ 17 ಮೊನ್ನೆ ಹೇಳಿದ 17 ಅವರಿಗೆ ಮನವರಿಕೆ ಆಗಬೇಕಾದ್ರೆ ನಾವು ಅಷ್ಟು ಜನಸಂಖ್ಯೆಯನ್ನು ತೋರಿಸಿ ನಾವು ಮುಂಚಿನ ಅಧಿವೇಶನ ಆಗುವಾಗ ನಾವು ಇದನ್ನು ತಯಾರು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಬೇಕಂತ ಹೇಳಿ ಅದರ ಬಗ್ಗೆ ಚಿಂತನೆ ಮಾಡಿ. ನಾವೀಗ ಎಲ್ಲ ಒಳ್ಳೆಕ್ಕೆ ಹೋಗ್ಲಿಕ್ಕೆ ಉಂಟು, 24 ಒಳ್ಳೆ ಉಂಟು, 24 ಒಳ್ಳೆಗೆ ಸಹ ಹೌದು. ನಮ್ದು ಈಗ ಎಲ್ಲ ಒಳ್ಳೆದಲ್ಲಿ ಹೇಗೆ ಎಲ್ಲ ನಮ್ಮ ಕೊಟ್ಟ ಮೇಲೆ ನಾವು ಒಂದು ಮಿನಿಟ್ ಅದನ್ನು ಆಮೇಲೆ ಅಧ್ಯಕ್ಷರು ಸಂಘಲವರಿ ತಜರ್ ಕಾಲೇಜು ಅಭಿಪ್ರಾय सर्च आगी पुन्हा लेबरोन म्हणजे अभिप्राय आहे ऐकत आहे सगळ्यांना माहिती करून का ऐकत आहे. आता ना अध्यक्षांना सांगितलं म्हणल्यार आम्ही उरलेले सगळे आता भारी ಮುಂದುವರಿದಲ್ಲಿ ಜಾತ್ಯಂತ सगळे संघटकರು मस्त ते लिंगायत ನೈತೆ ತುರ್ಕಾಂಚೆ हे सगळे ಒಟ್ಟು जाऊन प्रतिभटने करता. आम्ही कुटुंबाच्या एक प्रतिभटने एक ಒಟ್ಟು जन सर्वण ताका म्हणून आम्ही करतो सगळ्या वाट्याचे म्हटल्यार आमगे घुमटा आणि आमगे सांस्कृतिक कार्यक्रम तुम्ही आणि सगळे किया ते सगळे आमगे सरकाराक DC हे सगळे बळकले आम्ही प्रतिभटने करता. आता थंय आज वते हे वक्त कायदे म्हणून एक आहा म्हटल्यार सगळे नैत्याक तिंगा जागो तिंगांत ही सगळे त्यांनी विधानसभे आमगेलो जागो आणि इडी ग्रामांत आमगेलो हे ते सगळे काल पेपर मस्त येतात या आज ईदगाह मैदानांत सगळे मेरवणी करतात. कितले जण संघटना जावन येता सगळे बालमनशां धरले सगळे येता आमगेले आतां हेंदोडू संघटना अल्प ते ಒಕ್ಕಲಿಗ ಕೊರಚ कुरुमा हे सगळे उणी उणी आमगेले उणी पडली जाता ते सगळे संघटना जावन थोडे थोडे प्रतिभटने करून मंत्रीक वयता. आमी आमगेले कलेबुराणी सारकेले सपोर्ट करतले कोणी ना. कितें जालां म्हटल्यार आमगेले जाती ST शेड्यूल्ड कास्ट ST जातीन जाल्यार मग आमकां सगळे इस्कुलांत स्कॉलरशीप आनी सगळे मेळटाले. आतां सगळे भारी OBC 1 म्हणून आहा आतां बरलेले जातीन सगळे सुदारणे जाल्ले ಒಕ್ಕಲಿಗ आनी लिंगायत ते भारी सुदारण व्हडले व्हडले जागे आहा तेंचेडे. मागीर ते आमी तेगे स्वामी सगळे ಒಟ್ಟು जावन 150 ಸ್ವಾಮಿಗಳು ಒಟ್ಟು ಸೇರಿಕೊಂಡು ಪ್ರತಿಭಟನೆ ಮಾಡಿದರು. ವಿಧಾನಸಭೆಗೆ ಘೆರಾವ್ ಹಾಕಿದರು. ವಿಧಾನಸಭೆಗೆ ಮುಖ್ಯಮಂತ್ರಿ ಮಾತಾಡಿದರು म्हणून सगळे पेपर येता. आमी ही सगळे वाड्या आहा आमगेले आमगेले ಅಂತ ಕಾಲದಲ್ಲಿ म्हटल्यार वड्याला ಒಟ್ಟು जावन ಅಂತ ಕೈ बुराड ही प्रतिभटने करता म्हटल्यार आमगेले ते घुमटा आनी हे सगळे कोणान दिल्ले कोणी लिखित बुकार आसले न्हू एक एने दोग तिगां थोडी बुकां आसले कोणी वाचिना ती ताका आमगेले सगळे संस्कृती कला संघ संस्कृती सगळे आहा जाल्यार आमी ಒಟ್ಟು जावन आमकां कले आद्य आमकां लेबर दर्गा सावन मेळटाले. ताच्या मागीर ती 15 वर्सां भितर इकिने म्हणजे लेबर ST जावन लेबर दर्गा आमी ST आसले जावन कॅटेगरी 1 येतार ते सगळे इकेन म्हटल्यार नायट्यांनी तुर्कांच्यांनी किरसांच्यांनी आनी कोंकण्यांनी आमगेले जागो सगळे हे निघले जाय बडो खाली गुड्डे येता हेंगले करले म्हणून उण्या उण्या मला घेवन सोडले. आतां आमचे कडेन ना आमगेले
ಅದೇ ಸೊಳ್ಳೆ ಹಂಗೆ 1956-57 ಲೇಬರ್ ದರ್ಕ ಸುಮ್ಮನೆ ಮೆಡ್ರಾಸ್ ಪ್ರಾಂತದ ಮೆಲ್ಟಾರಿ ತೀಯಂತ ಥोडे कुलशेखर थोडे कुटुंबाले सगळे सगळे व्हडले व्हडले बिल्डिंग गिरसांचे करून पडले कोणीना ही जाऊन आमगेले अल्ले सौलभ्य सगळे गेल्यार आमी आतां आमकां मुखार हेच्या सोडणं उरले जाता सगळे आमी एस टीक शिरवाया म्हणल्यार ते मिनिस्टर जाले सगळे काय म्हणटा तिका सगळे शिरवायनाका आमगेले चड जण आहा म्हण दायचे करते सोडना ते जाल्यार आमी संघटन जावन सगळे वाडे आमगेले वाड्याचे सगळे ಒಟ್ಟು जावन एक दीस प्रतिभटने करल्यार DC ऑफिसांत ही करल्यार थोडे आमकां ही सौलभ्य मेळत म्हणटले एक अभिप्राय मागेले मागीर आमगेले भुरगीं आतां सगळे लायक मार्क केले आहा लायक नंबराक लायक एक रिजर्वेशन नंबराक वाणा खंय वयच्या कितें वाणा आतां कितले नंबराचे नोटिफिकेशन जाता आमी खंय ते PUC जाले SSL ಟೈಲರ್ ಅಂಗಡಿ ಅದ ಅಂಗಡಿ ಇಕ್ಕಾಗ ಲುಟ್ಟಾಂಗ್ ಇಕ್ಕಾಗ ಹೋಯ್ತು ಇದೇನು ಹೋಯ್ತು ಸವಾಯ್ 95-96 ಮಾರ್ಕ್ ಆमी पयर स्कॉलरशिप दिताना सुमार भुरगे आसली ती मग मुखार इस्कोला कॉलेज वयना आतां हांवें पळय बरोबर ना तुमी काल शिकून काल पयशे 60,000 पंच आहा नाल्यार 1,00,000 पंच आहा खंयचे हाडचे पयशे कोणाक इस्कोला सोडा हांगासर खंय दंबराक ही जाला ती जाल्यार आमी शेड्यूल्ड कास्ट म्हणल्यार हिंदुळ्या जातीन जाल्यार आमकां स्कॉलरशीप आनी रिजर्वेशन मेळटा दंबराक वयतना येयलेले जाती इतले आतां उरलेले जातात हे सगळे एप्लिकेशन घालून तशें आमगेले जातीक मेळटले बारी कोणी घालच्याकच वाणा जाता तांकां म्हणटा खंय वयचे प्रायवेट खंय म्हणून 10,000 12,000 15,000 खंय आमगेले डिग्री जाले थोडे जाण तीच दंबर करता थोडे जाण मात्र आमगेले लोकन आतां आनी थोडे जाण मात्र बँक आतां काय टेस्ट बंदून सिलेक्शन जावन दंबर करता उरले सगळे तितले वाणा आतां सुमार जाण आमगेले अडवान्स इस्कोलाक शिकचेली लायक मार्क 95-96 मार्क आसले मागीर कंटिन्यू थोडे जाण मात्र करता थोडे जाण कांय करनात पुरो आमकां जालें आनी काय कोणाक व्हडली जावं विचारली आमकां घाल जावका उरले सगळे दंबराक तुमी थंय बदल डिपार्टमेंटाक कितें दंबराक विचारले आहा म्हणून आमगेले विचारली बारी उणी मस्त उणी आमगेले लायसन्स जर सांगतात बारी अप्रुपाक थोडे जाण वयता ती जाल्यार आमी शेड्यूल्ड कास्ट जाल्यार आमकां वयच्याक राजकीय बला ना सगळे मिनिस्टर आमगेले जातीक यश सर्वाक म्हणल्यार गोविंद कारजोळा आनीक आतां वाल्वे आतांचे गव्हर्मेंट वक्कलिका सगळे आरी कुरुपात ते सगळे मुखार वयच्या सोडनात आमगेले सपोर्ट जावचे कोणी MLA ना MP ना तिगेले जाल्यार मस्त ना दिवरांचे ते सगळे विश्वकर बाचारी हे कोण शेट्टीकार नेकार तिगेले सगळे संघावन तिका एक हे निगम आहा तिका एका ವರ್ಷಕ್ಕೆ 50 ಲಕ್ಷಕ್ಕೆ 1 ಕೋಟಿಗೆ 2 ಕೋಟಿ ರೂಪಾಯಿ ಗ್ರಾಂಟ್ ಇರ್ತದೆ ಸರ್ಕಾರ ಆಮೇಲೆ ಕುಟುಂಬಿ ಸಮಾಜ एक ನಿಗಮ ಮಂಡಳಿ ಇದ್ರೆ ಅದಾಗ ಎಲ್ಲ ಪೈಸೆ खबर एक ते उत्तर कन्नडात सर हेब्रील एक समाज बंधन म्हणे सिद्धार्थाचे 50 लाख रुपये दोन भरले उरले सगळे दावका जाल्यार आमी त्याला मुखार वयचेले सगळे प्रतिभटन करचेले सगळे दावका ताका सगळ्यांना तुमगे सपोर्ट जाता आमगेले आज हे सुरेज मिटींग हेच्या मागीर सगळे बचप्याची कणेरीगी आनी कोंबतगी सगळे वाड्या वाड्याक उण सगळे आमकां सपोर्ट दिल्यार सगळे मुखार वयचे जाता तुमी सगळे सपोर्ट करा म्हणचेले एक अभिप्रायार आमी हांगा सरवल्ले तुमगे सगळे कलेबरेट डावट आला म्हणल्यार आदी सांगता आमी शेड्यूल्ड कास्ट जाल्यार तोळे आहले अनटचड पिरियड म्हणल्यार अस्पृश्यता म्हणून आहले हे थिंगा भितर वयना थिंगा हाबडा नाका ते आहले आतां ते सगळे गेला आतां कुरकुरे हांवें देवळांत भितर येनाका भायर रावपा म्हणजे ना संविधान समानते म्हणून दिला आदी आमगेले कुटुंबाले कुणागरी ते दिवरांगर आनीक साळयांगर तिगर चुना हाबडचे ना दिचे ना वाणे हे म्हणून आहले ते सगळे गेला आतां सगळे ಒಟ್ಟು ಸಾರ್ವಜನಿಕ ಸಮಾರಂಭ ದೇವಳಾಂತ सगळे ಒಟ್ಟು ಪುಸ್ತಕ ते जिने हे ते वाणे ते आपल्याला जिने म्हणजे ना ते सगळे गेला अस्पृश्यता सगळे गेला ती जाल्यार आमी फाटी फाटीत उरल्यार हीच उरता सगळे चिकित्से सगळे जावका जाल्यार आमी सगळ्यार सगळे सहकार धरल्यार प्रतिभटन करल्यार आमी सगळे मुखार येता म्हणजे अभिप्राय आमगेले अभिप्राय सांगते ಈ ವಿಷಯ आणि बाकीच्यांकी ತಿಳಿಸೋನು सांगले 25% मात्र 75% आता नಮ್ಗೆ ताकदीनं आमच्या संघटना संविधान प्रकार आमगेले हक्क आम्ही सारखा नाही
आम्ही कहताना तुमका होराटाची डेट आम्ही उलट करता त्या दिवशी तुमका सांगता संविधान प्रकार आम्ही त्या दिवशी पुरा इले अर्धाला आमका ಹೆಂಗ ಅಗತ್ಯ ಆಮ್ಗೆಲ ಇಟ್ಲದಕ ಪುರ ಬಿತ್ತರಗಲ್ಲು ಮಗಲ 10 ಎಕರೆ 6 ಎಕರೆ ಬಿತ್ತರಗಲ್ಲು ಅತನಕ್ಕೆ ದಬ್ಬಾಳಿಕೆ ಕರ್ತ 25 ವರ್ಷ ಕೋರ್ಟ್ ಅಂತ ಬರ್ಬೋದು 14 ಲಕ್ಷ ರೂಪಾಯಿ ಚಿಲ್ಲರೆ ಆಮೇಲೆ ಕೊಡಲೆ ಪೂಜೆ ಪುರ ಕೋರ್ಟ್ ಆಗಲ್ಲ ಮಕ ಶೆಡ್ಯೂಲ್ ಕಾಸ್ಟ್ ದೌಕ ಆ ಸಂವಿಧಾನ ಪ್ರಕಾರ ಹೋರಾಟ करತಾರೆ आम्ही कडंदराचे 100 सपोर्ट कृष्णप्रसाद घेतल्यानं प्रत्येक आमगेला समाज आम्ही पार्लिमेंट अधिवेशन दवचे पुढे हे आम्ही करून दाखवू आम्ही ताजेरे रेडी आली जेवणे रे सगळे रेडी आली ताका डेट दिता ताका दवकर व्यवस्था करता ताका वस्तू हे हा कारण आमगेले एक मनविधीचे हा डीसी आमकां तितले दब्बाळिके करून घालना आमगेले एक मनविधीचे हा ಅದು ಅದೇ ಬಗ್ಗೆ ಹೇಮಚಂದ್ರಗೆ ಕೃಷ್ಣ ಪ್ರಸಾದಕ್ಕೆ ಆಮೇಲೆ ದಾಖಲೆ ಹಾಕಿಲ್ಲ ತಕಾನೇಕ ವಕೀಲಾಗಿ ಸುಧುನ ಅವೇಕಂದ್ರೆ ಅಮ್ಕ ತಿಟ್ಟ ದಪ್ಪಾಳಿಕೆ ಕೊಡಗಲ್ಲ ಆಮಿ ಶೆಡ್ಯೂಲ್ ಕಾಸ್ಟ್ ಅಂತ ಆಧಾರೆ ಅಮ್ಕ ಹಪ್ಪಳचे काय ना आमच्या दब्बाಳಿಕೆ आमका सुटल्या मट्टाकी आमका स्वातंत्र्य होता आम्ही याच्या संविधान प्रकार आमचं तुम्ही हक्क गटणार गजेश भटाला जाऊन घेऊन कायले कोण MLA जर येतात की आम्ही कोडियाला विचार सगळे रेडी आहे सगळे पुरा आपल्या गटकटचे पूरा सगळे जातात त्या व्यवस्था आम्हीच करून त्या आम्हीच रेडी आहे ನಾವು ಯಾಕಂದ್ರೆ ಒಂದು ದೇವಸ್ಥಾನದಲ್ಲಿ ಜಾತ್ರೆ ಆದರೆ ಅದು ಅಲ್ಲಿಯ ಸಮಾಧಾನ ಇದೆ ನಾವೆಲ್ಲ ಹೋಗ್ತೇವೆ ನಾವು ನಮ್ಮ ದೇವರಿಗೋಸ್ಕರ ಹೋಗೋದು ಇದು ಒಂದು ದಿವಸ ನಮ್ಮ ಯುವಕರು ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ರೆ ಅವರೆಲ್ಲರೂ ಹೊರಡಬೇಕು ಸಾಧ್ಯವಾದವಷ್ಟಿಗೆ ಯಾಕಂದ್ರೆ ನಾವು ಗಾಡಿ ಮಾಡೋದಲ್ಲ ನಾವು ನಮ್ಮ ಸ್ವಂತ ಖರ್ಚಿನಿಂದಲೇ ಹೋಗುವ ರೀತಿಯಲ್ಲಿ ನಾವು ಯೋಚನೆ ಮಾಡಿಕೊಳ್ಳಬೇಕು ಹೇಗೆ ನಾವು ಬೇರೆ ನಮ್ಮ ಕೆಲಸಕ್ಕೆ ಹೋಗ್ತೇವೆ ಅದೇ ರೀತಿಯಲ್ಲಿ ಇದು ನಮ್ಮ ಸಮಾಜಕ್ಕೆ ಬೇಕಾಗಿ ನಾವು ಮಾಡುವ ಕೆಲಸ ಇದರಲ್ಲಿ ನಮಗೆ ಅಲ್ಲ ಸುಂದರನೊಬ್ಬನಿಗೆ ಅಲ್ಲ ಈ ಸಮುದಾಯಕ್ಕೆ ಮುಂದೆ ಬಹುಶಃ ಒಂದು ರೀತಿಯ ಉತ್ಕರ್ಷವನ್ನು ನೀಡುವಂತ ಒಂದು ಕೆಲಸ ಆಗುತ್ತೆ ಇದು 100% ಈ ಸರ್ತಿ ಯಶಸ್ವಿ ಆಗುತ್ತೆ ಅದು ಖಂಡಿತ ಯಾಕಂದ್ರೆ ನಿನ್ನೆ ಮಾತಾಡಿದಾಗ ಕೂಡ ಒಂದಷ್ಟು ರೀತಿಯ ವಿಚಾರಗಳು ಚರ್ಚೆ ಆಗಿದೆ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಮತ್ತು ಈಗಾಗಲೇ ಆಗ ಒಂದಷ್ಟು ಹೇಳಿದೆ ನಾನು ವಕೀಲರನ್ನು ಭೇಟಿಯಾಗಿ ಸುಮಾರು ಒಂದು ಕಳೆದ 4 ತಿಂಗಳಿಂದ ವಾರಕ್ಕೆ 2 ಸರ್ತಿ 3 ಸರ್ತಿ ವಕೀಲರ ಆಫೀಸಿಗೆ ತಿರುಗಾಡ್ತಿದ್ದೇವೆ ಆದರೆ ಇದು ಒಂದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆದರೆ ನಮ್ಮ ಅಷ್ಟು ಉಳಿತದಲ್ಲಿ ಯಾಕಂದ್ರೆ ಮತ್ತೆ ಕೋರ್ಟ್ ಕೇಸ್ 1-2 ದಾಖಲೆಗಳು ಇದು ಪೆಂಡಿಂಗ್ ಬಾಕಿ ಉಂಟು ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಉಂಟು ಹಾಗೆ ಅದನ್ನು ಸ್ವಲ್ಪ ನಿನ್ನೆ ಮಾತಿನ ನಂತರ ಸ್ವಲ್ಪ ಅದನ್ನು ನಿಧಾನ ಮಾಡುವಂತ ಆದರೆ ಒಂದು ವೇಳೆ ಆಗಿದ್ರೆ ಅದು ಕೂಡ ಹಾಗೆ ಆಗುತ್ತೆ ಕಾನೂನಿನ ಪ್ರಕಾರ ಹೋದ್ರೆ 100% ಸಕ್ಸಸ್ ಆಗ್ತದೆ ಅದರ ಬಗ್ಗೆ ಏನು ಸಮಸ್ಯೆ ಇಲ್ಲ ನಾವು ಡ್ರಾಪ್ ಮಾಡಿದ ವಕೀಲರು ನೋಡ್ಕೊಂಡು ನೋಡಿ ವಕೀಲರು ಹೇಳಿದ್ದಾರೆ ಇದಕ್ಕಿಂತ ಬೇಕಾದ್ರೆ ಬೇರೆ ಏನಿಲ್ಲ 2-3 ವಕೀಲರುಗಳು ಹೇಳಿದ್ದಾರೆ ಅದರಿಂದ ಅದರಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ ರಾಜ್ಯ ಸರ್ಕಾರದ 1-2 ಹಂತದಲ್ಲಿ ನಾವು ರಾಜ್ಯ ಸರ್ಕಾರವನ್ನು ಆಗ ಸುಂದರ ಹೇಳಿದಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಎಚ್ಚರಿಸುವಂಥದ್ದು ಒಂದು ಕಾರ್ಯಕ್ರಮ ನಮ್ಮದು ನಾವು ಇಲ್ಲಿ DC ಮುಖಾಂತರ ಮಾನ್ಯ ಕೇಂದ್ರ ಸರ್ಕಾರದ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಯಾರಿಗೆ ಮಿನಿಸ್ಟ್ರಿಗೆ ಮತ್ತು ಅಲ್ಲಿಯ ಕಾರ್ಯದರ್ಶಿಗಳಿಗೆ ಸಲ್ಲಿಸುವಂಥದ್ದು ಇರುತ್ತೆ ಮನವಿ ಸಲ್ಲಿಸುವಂತಿರುತ್ತೆ ಆ ನಾವು ಮೊನ್ನೆ ಮಾತಾಡಿದಾಗ ಯಾಕಂದ್ರೆ ಒಂದು ರೀತಿಯ ನಮ್ಮ ಸಾಂಸ್ಕೃತಿಕ ಮೇಳ ಅಲ್ಲಿ ಇರಬೇಕು ಸಾಂಸ್ಕೃತಿಕವಾಗಿ ನಾವೇನು ನಮ್ಮ ಜಾನಪದೀಯ ಕಲೆಯೊಟ್ಟಿಗೆ ನಾವು ಅಲ್ಲಿರಬೇಕು ಎಲ್ಲ ಕುಲಕಟ್ಟುಗಳಿಂದ ಒಂದೊಂದು ತಂಡ ಇರಬೇಕು ಅಂತ ಯೋಚನೆ ಇದೆ ಜೊತೆಗೆ ಸಾಧ್ಯವಾದಷ್ಟು ಈ ಥರ ಯಾವುದಾದ್ರು ಇದ್ರೆ ಅದನ್ನು ಕೂಡ ಕೂಡಿಸಿಕೊಂಡು ನಾವು ಕಾರ್ಯಕ್ರಮ ಮಾಡುತ್ತಿದ್ದೇವೆ ಇದು ಪ್ರಾರಂಭದ ಹಂತದ ನಮ್ಮ ಸಂಪರ್ಕ ಬಹುಶಃ ಈ ಹೇಳಿದಂತೆ ನಾವಿವತ್ತು ಈ ಸನ್ನಿಧಿಯಲ್ಲಿ ಉದ್ಘಾಟನೆ ಮಾಡಿಕೊಂಡು ಮುಂದುವರಿತಿದ್ದೇವೆ ಇಲ್ಲಿಂದ ಹೇಗೆ ಎಷ್ಟು ಪಾಸಿಟಿವ್ ಬಂತು ಅಷ್ಟು ಸಕ್ಸಸ್ ಆಗಲಿಕ್ಕೆ ಕಾರಣವಾಗುತ್ತೆ ಕಾರಣವಾಗ್ತದೆ ಅಂತ ಹೇಳಿಕೊಂಡು ಹೇಳ್ತಾ ಇದ್ದೇವೆ ಇಲ್ಲಿಯವರೆಗೆ ನಡೆದಿದ್ದು ಇಲ್ಲಿಗ ನಮ್ಮ ಸಹೋದರ ಹೇಳಿದ್ರು ನಮ್ಗೆ ಯಾವ ವಿಷಯವನ್ನು ಸರಿಯಾಗಿ ವಿಮರ್ಶೆಗೆ ಹೇಳಿಲ್ಲ ಅಂತ ಇನ್ನು ಮುಂದೆ ಆದ್ರು ನೀವೊಂದು ಎಲ್ಲ ನಮ್ಮ ಕುಡುಗಟ್ಟಿಗೆ 34 ಕುಡುಗಟ್ಟಿದೆ ದಕ್ಷಿಣ ಜಿಲ್ಲೆಯಲ್ಲಿ
ಆದರೆ ಪ್ರತಿಯೊಂದು ಕುರುಗಟ್ಟಿಗೆ ನೀವು ತಿಂಗಳಿಗೊಂದು ಮೀಟಿಂಗ್ ಅಂತ ಹೇಳಿ ಎಲ್ಲ ವಿಷಯಗಳು ಪಾಸ್ ಮಾಡಬೇಕು, ವಿಷಯಗಳು ಹೇಳಬೇಕು. ಆಗ ನಮ್ಮ ಜನ ಇಲ್ಲಿವರೆಗೆ ಬಿಡಿ, ಈಗ ಏನೇನು ಆಗಿದೆ ಅಂತ ಈಗ ಒಂದು ಮೂಲೆ ಗುಂಪಾಗಿತ್ತು. ಇನ್ನು ಮುಂದೆ ಆದರೂ ತಿಳುವಳಿಕೆ ಬರುವಂಗೆ ನೀವು ಇದನ್ನು ಮಾಡಿಸಿಕೊಟ್ರೆ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಉಪಕಾರ ಆಗುತ್ತೆ. ನಾವಂತೂ ಬತಿ ಕಿವಿಯ ಜೊತೆಗೆ ಸ್ವಲ್ಪ ಇದಕ್ಕೆ ಹಿರಿಯರಿದ್ದಾರೆ. ಹೋರಾಟಕ್ಕೆ ನಾವು ಹಿಡಿದೆ ಇವರ ಬಗ್ಗೆ, ಇವರೆಲ್ಲ ಅದ್ರ ಬಗ್ಗೆ ಪೂರ್ತಿ ಚಿತ್ರಣ ಹೇಳಿ ನಮಗೆ ವೇದಿಕೆಯಲ್ಲಿ ಇದ್ದವರು ಹೇಮಚಂದ್ರ ಇದ್ದಾರೆ, ಲೋಕೇಶ್ ಮಠಪಾಳ ಇದ್ದಾರೆ, ಮೋಹನನ್ನ ಗುರುಕಾರ ಇದ್ದಾರೆ, ವೆಂಕಟೇಶನ ಮಾಜಿಕ, ಅದಕ್ಕೆ ರೂಪರೇಷೆ ಕೊಡುವ. ಈಗ ಹೋರಾಟ ಹಿಡಿಯುವುದೇ ಅದು ಯಾರು ಹೋರಾಟ ಹಿಡಿಯುವುದೇ ಈಗ ರೂಪರೇಷೆ ಅಲ್ಲಲ್ಲ ದಾಖಲೆ ಈಗ ರೂಪರೇಷೆ ಈಗ ವೇದಿಕೆಯಲ್ಲಿರುವವರು ತಮ್ಮ ತಮ್ಮ ಅಭಿಪ್ರಾಯ ಹೇಳ್ಬಹುದು. ಅದಕ್ಕೆ ವೇದಿಕೆಯಲ್ಲಿ ಹಿರಿಯರಿದ್ದಾರೆ. ಇದು ಮಾಹಿತಿ ನಮಗೆ ಕೂಡ ಎಲ್ಲರಿಗೂ ಬಂತು. ಹೌದು, ಸಿದ್ಧಗಟ್ಟೆ ಒಂದು 75 ಜನ ಇದ್ರು, ಎಲ್ಲರೂ ಕೂಡ ಓಕೆ ಆಗಿ ಇವಾಗ 5 ಜನ ಇಲ್ಲಿ ಬಂದ್ರೆ ನೆಕ್ಸ್ಟ್ ಹೀಗೇನೆ ಎಲ್ಲ ಗುರುಕರು ಇದ್ದಾರೆ. ಅಲ್ಲಿ 2 ಬ್ಯಾಚ್ ಅಲ್ಲೇ ಇರ್ತಾರೆ. ಅಲ್ಲಿ ಹೋಗಿ ಮಾತಾಡಿ ಅವರಿಗೆ ಕನ್ವರ್ಟ್ ಮಾಡಿ ಒಂದು ಮಾಹಿತಿ ಕೊಡ್ಬೇಕಾಗ್ತದೆ. ಅಂದ್ರೆ ಒಂದು ವಾಲೆಯಿಂದ ಪ್ರತಿ ವಾಳ್ಯಕ್ಕೆ ಸಹ ಹೋಗ್ತೇವೆ ನಾವು. ಬಸ್ಸಲ್ಲಿ ಇದ್ದಾರೆ, ಅದು ಜಾಸ್ತಿ ಸೇರ್ಬೋದು. ಬೆಳಿಗ್ಗೆ ಮಧ್ಯಾಹ್ನ 11 ಗಂಟೆ ಮೀಟಿಂಗ್ ಮಾಡಿ ನಾವು ಈಗ ಒಂದು 5-6 ಜನ ಬಂದಿದ್ದೀವಿ. ಒಳ್ಳೆ ವಿಷಯ. ಇದೇ ತರ ಎಲ್ಲ ಕುರುಗಟ್ಟಲು ಆಗ್ಬೇಕು. ಅವಂತವರಿಗೆ ನಾವು ಸಪೋರ್ಟ್ ಕೊಡ್ಬೇಕು. ಸರಿ, ನಾವು ಮೊನ್ನೆ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಅಲ್ಲಿ ಮಾತಾಡಿಕೊಂಡು ಆನಂತರ ಮುಂದೆ ಹೋಗುವ, ಇಲ್ಲಿ ಪ್ರಾರ್ಥನೆ ಮಾಡುವ ಅಂತ ನಮ್ಮ ಹೇಳಿದ್ರು. ಇಲ್ಲಿ ನಮ್ಮ ಮೀಟಿಂಗ್ ಸಭಾಭವನದಲ್ಲಿ ಮತ್ತು ನಮ್ಮ ಮಂಜನಗಟ್ಟೆ ಸಭಾ ಇದರಲ್ಲಿ ಮೀಟಿಂಗ್ ಆಯಿತು ಮೊನ್ನೆ. ಅವತ್ತಿಗೆ ಮುಂದೆ ಅಂದರೆ ನಾವೀಗ ನಮ್ಮದು ಕೆಲವು ಇದಿದೆ, ಏನು ತುಳಸಿ ಪೂಜೆ ಬದಲು ಗುಂಟೆ ತೆಗಿಬಾರ್ದು ಕೆಲವರ ಕಡೆ, ಕೆಲವು ಗುರಿಕಾರ ಕೆಲವರು ಗುಜರಾತಿಗೆ ಹೋಗಬೇಕು ಮತ್ತು ಮೆರವಣಿಗೆ ಹೋಗ್ಬೇಕಾದ್ರೆ ಹೋಗುವ, ನಮ್ದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತುಳಸಿ ಪೂಜೆಯ ನಂತರ ನಾವೆಲ್ಲ ಗುಂಟ ತೆಗಿಬೇಕು. ಅದಕ್ಕೆ ನವೆಂಬರ್ ಡಿಸೆಂಬರ್ದಲ್ಲಿ ವರೆಗೆ ನಾವೆಲ್ಲ ಇದಕ್ಕೆ ಯಾರು ಕೂಡುಗಟ್ಟೆಗಳು ಸೇರಿ ಪ್ರತಿಭಟನೆ ಮಾಡೋದು ನವೆಂಬರ್ ಡಿಸೆಂಬರ್ 1 ತಾರೀಕು ಹೇಳುವ. ಅಷ್ಟರಲ್ಲಿ ನಮ್ಮದು ಈ ಕಡೆದು ಪ್ರಯತ್ನ ಆದರೆ ಅದು ಬೇಕಾಗಿಲ್ಲ. ಯಾವುದೀಗ ನಾವು MP ಗಳಿಗೆ, ಪ್ರಧಾನಿಗಳಿಗೆ, ರಾಷ್ಟ್ರಪತಿಗೆ ಬರೆದದ್ದು ಪ್ರೋಸೆಸ್ ನಡೀತಾ ಇದೆ. ಅದು ಈಗ ಇವರು ಹೇಳಿದ್ರು ಈಗ ನಡೀತಾ ಇದ್ದರಿಂದ ಅದು ಸಕ್ಸಸ್ ಆದರೆ ನಾವು ಮುಂದಿನ ಕೋರ್ಟಿಗೆ ಹೋಗೋದಾಗಲಿ ಮತ್ತು ಪ್ರತಿಭಟನೆ ಮಾಡೋದು ಬೇಕಾಗಿಲ್ಲ. ನಮಗೆ ಎಷ್ಟು ಕೋರ್ಟಿಗೆ ಹೋಗಿ ಮಾತಾಡೋದು, ಆದರೆ ಕೋರ್ಟಿನ ಜಡ್ಜ್ಮೆಂಟ್ ಬರೋದು 5 ವರ್ಷ, 10 ವರ್ಷ, 15 ವರ್ಷ, 3 ವರ್ಷ, ಅದೇನು ನಾಳೆನೇ ಬರ್ತಾವಂತಿಲ್ಲ. ಕೋರ್ಟಿಗೆ ಹಾಕಿದರೆ ಬೇಗನೆ ಜಡ್ಜ್ಮೆಂಟ್ ಆಗೋದಿಲ್ಲ. ಭಾಳ ಹೇರಿಗೆ ಆಗ್ತಾ ಇದೆ, ಅದು ಟೈಮ್ ಕೇಳ್ತಾ ಇರ್ತಾರೆ, ಹೀಗೆ ಹೋಗ್ತದೆ. ಅದಕ್ಕೆ ಹೀಗೆ ನಾವೀಗ ಪಾರ್ಲಿಮೆಂಟ್ನ ನಮ್ಮ ಇದು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿಗಳಿಗೆ ಮತ್ತು ಹಿಂದುಳಿದ ಜಾತಿಗಳ ಆಯುಕ್ತರಿಗೆ ಬರೆದದರಲ್ಲಿ ಎಲ್ಲ ಲೆಟರ್ಗಳು ಬರ್ತಾ ಇದೆ. ಹಾಗಾಗಿ ಈ ಅಂಥ ಸಮಸ್ಯೆ ಬೇಗ ಬರಲಿಕ್ಕೆ ನಾವು ಅದನ್ನು ಮುಗಿಸಿದರೆ, ನಮಗೆ ಬಂದರೆ ನಾವು ಮುಂದಿನ ಪ್ರತಿಭಟನೆ ಮಾಡಬೇಕು. ಅಷ್ಟಕ್ಕೆ ನಾವೆಲ್ಲ ಅಲ್ಲೆಲ್ಲಿ ಹೋಗಿ ಈ ವಿಷಯಗಳು ಹೇಳ್ತೀವಿ. ಅದಕ್ಕೆ ನಾವು ಈಗ ಪ್ರಥಮ ಮೀಟಿಂಗ್ ಇಲ್ಲ ಸುಪ್ರೀಂ ಕೋರ್ಟ್ ಚಲಾವಣೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ತರಲೆ, ಕಾನೂನು ರೀತಿ ತರಲೆ, ಮಿನಿಸ್ಟರ್ ಪೂರ್ವ ದಾಖಲೆ ಚಲಾವಣೆ ಗೋಮರ್ಕ ತನ್ನ ಕೋರ್ಟ್ ಅಂತ ಪಟ್ಟಿ ಕೊಟ್ಟಾರೆ. ಪಾರ್ಲಿಮೆಂಟ್ ಅಂತ ಪಲ ಪಾಸ್ ಕರ ಕೋರ್ಟ್ ಬೈರ್ಲ ಸಮಯ ಸೆಂಟ್ರಲ್ ಕಳ್ಸತ್ತ ತಿಟ್ಟ ದಕ್ಕು ಕರ ರಮಿ ಹೋರಾಟ ಕೊರ್ನು ಮರ್ಕಾರ ದಕ್ಕು ವಿದ್ಯಾವಂತರು ನೂರಕ್ಕೆ 80% ವಿದ್ಯಾವಂತರು ಸ್ಟೂಡೆಂಟ್ ಪೂರಾ ಡೆವಲಪ್ ಭಾರಿ ಸಮಯ ಭಾರಿ ನಿಜ ನಾವು ಇಟ್ಟು ಡೆಲ್ಲಿ ಬ್ಯಾಂಗ್ಳೂರು ಮತ್ತು गांव बोला इतली विषय आमकां ಗೊತ್ತು ನಾನು इनी सांगले ताच्या आनी मुखार तुम्ही गले ओरडले आमचे सगळ्यांक सपोर्ट आता गव्हर्नमेंट सेंट्रल गव्हर्नमेंटाक शूट करून आहे ताका ते करता आहे मी आज आरंभ केले करता आहे ಅಂದ್ರೆ ಮಾಸ ಚಳಿಗೆ ನಾವು ಮಳೆದಾರ ಮಾಡದತ್ತಾಗಿ या ಮಾಳಾಯಕರ ಸಂಘಟನೆಗಳನ್ನು ನವೆಂಬರ್ 1 ಆಗತ್ತೆ ಪೂರ ಖರ್ಚು ಅಂತ एक ಯೋಜನೆ है ಯಾಕೆ ಪ್ರತಿ ಬಡೆಯವರು ನೆಕ್ಸ್ಟ್ ಬಡೆಯಕ್ಕೆ ಕೋವಿಡ್ ಸಂಘಟನೆ ಸ್ವಾಮಿಲ ಬದಲಾಗಿ ಪುತ್ತಿ ಜಗ್ಗಿ ಹೇಳಿಕೆದಿಲ್ಲ ಸಿದ್ಧಿಘಟ್ಟ ಜಗ್ಗಿ ಹೇಳಿಕೆದಿಲ್ಲ ನೆಕ್ಸ್ಟ್ ಸಂಘಟನೆ ಕೊಯ್ ಖರ್ಚು ಸಂಚಲಕ್ಕೆ ಅಭಿಪ್ರಾಯ ಕರಿಯ ತಗ ದೌಕಲ್ಲೇ ಕಾನೂನು ರೀತಿ ನಮ್ಗೆ DC ಅಲ್ಲೆಡೆ ಪೊಲೀಸ್ ಡಿಪಾರ್ಟ್ಮೆಂಟ್ चे माहिती बाकीचे सगळे मशीन वावरवच्या DC कारण ಈ ಸರ್ ಜಾತಕ ದೌಕಲ್ಲೇ ಪೂರ ಕೆಲವರಿಗೆ ನಮಗೆಲ್ಲ ಹೋರಾಟವನ್ನು ಪತ್ರ ಹುಡುಕಿ ನಮಗೆಲ್ಲ ಹಕ್ಕು ಕಮ್ಕದಿ ಹಂಗೆ ಭೂಗ್ಲಕ್ಕೆ ವಿಚಾರ್ತಾರೆ ನಮಗೆಲ್ಲ ಮನವಿ ದಿಚ್ಚ
बीसी आम्ही पेट करच्या वयच्यान आमकां मनाचे कमी एकलो दवरचे आमी इतल्यागे 10,000 हेमलचंद्र सांगता 10,000 तन्न पुरो आमी ಒಟ್ಟು जावन पुरो पळोवंक मरका ताका सगळे ನವೆಂಬರ್ ಅಂತ ಚಳಿಗಾಲದ ಅಧಿವೇಶನ ಕೇಂದ್ರ ಸರ್ಕಾರಕ್ಕೆ ಚಳಿಗಾಲದ ಅಧಿವೇಶನ ಮೊದಲು ಸುಮಾರು 1 ತಿಂಗಳ ಮುಂಚೆ ನಾವು ಅಂದರೆ ನವೆಂಬರ್ ಡಿಸೆಂಬರ್ಲಿ ಆಗ್ತದೆ. ಅದರ ಮುಂಚೆ 1-2 ವಾರದ ಮುಂಚೆ ನಾವು ಕಾರ್ಯಕ್ರಮ ಆಗಬೇಕು. ಯಾಕಂತ ಹೇಳಿದ್ರೆ ಒಂದು ವಿಷಯ ತೆಗೆದುಕೊಳ್ಬೇಕಾದ್ರೆ ಅಧಿವೇಶನದಲ್ಲಿ ಕೂಡ ಮೀಡಿಯಾಗಳಿಂದ ಕೇಂದ್ರ ಸರ್ಕಾರದ ಕಿವಿಗೆ ಮುಟ್ಟಬೇಕು. ನಾವು ಮಾಡುವಂಥದ್ದು ಮೀಡಿಯಾಗಳಿಂದ ಕೇಂದ್ರ ಸರ್ಕಾರದ ಕಿವಿಗೆ ಮುಟ್ಟುವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಆಗಬೇಕು. ಅದಕ್ಕೋಸ್ಕರ ಆ ವಿಷಯ ತೆಗೆದುಕೊಳ್ಬೇಕಾದ್ರೆ ಸುಮಾರು ನಾವು ಅಕ್ಟೋಬರ್ ನಂತರ ನವೆಂಬರ್ ತುಳಸಿ ಪೂಜೆ ನಮ್ಮ ಸಮಯ ನೋಡಿಕೊಂಡದ್ದು ಹೇಗೆ ಆಗ್ತದೆ ಅಂತೇಳಿ ಸಮುದಾಯ, ಯಾಕೆಂದರೆ ದೇವರಲ್ಲಿ ಕ್ಷಮಾಪಣೆ ಕೇಳಿಕೊಂಡೆ ನಮ್ಮ ಸಮುದಾಯದ ಒಳ್ಳೆಯದಕ್ಕೋಸ್ಕರ ನಾವು ಕೆಲಸ ಮಾಡೋದು, ಹಾಳು ಮಾಡಲಿಕ್ಕೆಲ್ಲ. ಅದರಿಂದ ಯಾವುದೇ ನಮ್ಮ ಇದು ಇದ್ರೂ ಕೂಡ ನಾವು ಒಂದು ಯೋಚನೆ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅದು ನವೆಂಬರ್ ಎಂಡ್ ಆಗುತ್ತೆ, ತುಳಸಿ ಪೂಜೆ ನಂತರ ಆಗುತ್ತೆ, ಅದು ನೋಡಿಕಾಗುತ್ತೆ. ಹೌದು, ಅದಕ್ಕಿಂತ ಪೂರ್ವದಲ್ಲಿ, ಯಾಕಂದರೆ ಈಗ ಮಹಾಲಯ ಪಕ್ಷದಲ್ಲಿ ಪೂರ್ತಿ ಎಲ್ಲ ಕೂಡುಕಟ್ಟೆಗಳಿಗೆ ಭೇಟಿ ಕೊಟ್ಟು ನಾವು ಒಂದು ರೀತಿಯ ಪ್ರಾರಂಭದ ಹಂತದ ಮಾತುಕತೆ ಮುಗಿಸ್ತೇವೆ. ಅಲ್ಲಿ ಅಭಿಪ್ರಾಯಗಳು, ವಿಶೇಷವಾದ ಸಲಹೆಗಳು ಅಥವಾ ಇನ್ನೂ ಇದಕ್ಕಿಂತ ಯಾವ ರೀತಿಯಲ್ಲಿ ಮಾಡಬಹುದು ತಮ್ಮ ಸಲಹೆಗಳ ಆಧಾರದಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜಿಸುವುದು. ನಾವಿಲ್ಲಿ ಒಂದಷ್ಟು ಕೆಲಸ ಮಾತ್ರ ಮಾಡೋದು, ನಾವು ಸಮಾಜದ ಕೆಲಸಗಾರರು, ಸೇವಕರಾಗಿ ಕೆಲಸ ಮಾಡೋದು ವಿನ ನಾವಿಲ್ಲಿ ನಾಯಕರಾಗಿ ಯಾರು ಗೊತ್ತಿಲ್ಲ. ಅದರಿಂದ ನಾವು ನಿಮ್ಮ ಸಲಹೆ ಸೂಚನೆಗಳು, ಒಳ್ಳೆಯ ಅಭಿಪ್ರಾಯ, ಯಾಕಂದರೆ ನೆಗೆಟಿವ್ ಯಾರು ಮಾತಾಡೋದು ಬೇಡ, ಪಾಸಿಟಿವ್ ಆಗಿ ಮಾತಾಡಿಕೊಳ್ಳಿ. ಯಾಕೆ ಈ ಸಂದರ್ಭದಲ್ಲಿ ಅಷ್ಟು ಅವಕಾಶಗಳುಂಟು, ಅದನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಕೆಲಸ ಮಾಡುವ. अरे थोडे आमगेले तर जेवणारांक एक फावी चले ಒಟ್ಲೆ ಕರ್ತವ್ಯ आमचेकडे हां काय म्हणल्यार आतां 25% मात्र जेवणार ताजे ಬಗ್ಗೆ फेवर अशें म्हाका ಗೊತ್ತಲ್ಲ म्हणल्यार काय म्हणल्यार तिंगा किच्चय नाका थोड्या जाणांक त्या द्याचे हें जाल्यार पुरो ती जाल्यार आमी एक तिंगा एक ಹೊರಲಾಯನ एक तिंगा एक ಮನ ಮುಟ್ಟೋ ರೀತಿ ಅಂದರೆ ತಿಂಗ ಮನ ಲಕ್ಷಲ್ಲಾರಿ ತಿಂಕಾಣೊಂದು ಅಮ್ಕಾಣೊಂದಿಲ್ಲ ಆಮೇಲೆ ನೆಕ್ಸ್ಟ್ ಹಿಂಗ ನೆಕ್ಸ್ಟ್ ಜನಾಂಗಕ್ಕೆ ನೆಕ್ಸ್ಟ್ ಭುರ್ಗೆ ಬಾಳಂಗ ನೆಕ್ಸ್ಟ್ ಆಮೇಲೆ ಇಡೀ जातीच्या एक लायक एक सौलभ्य गावचेल्यार आमी आमगेलें कर्तव्य आतां तितूंतल्यान आमी एक सगळे ಒಟ್ಟು जावन आमकां कितले जाणां परिचय कितले जाणां कडेन एक कनेक्शना एक सांगा कोणी आतां नेगेटीव सांगल्यार नेगेटीव आसले आसचे आवचे बरो जाल्यार थिंगा एक आमी हें करया ताका एक पॉजिटीव करचेल्यार एक पॉजिटीव करचेल्यार आमी एक आमगेलें कर्तव्य आमगेलें होणेगारिका त्यादरेन आमी सगळे एक ಒಟ್ಟು जावन एक खंय आमकां आतां थोडे फावटी आमकां फुरसत नाल्यार फुरसत आसल्या टायमार बरो आमी एक करचेल्या सभे जावचेल्या टायमाक आमी एक हाजीर जावन एटलिस्ट उरलीना जाल्यार कले बरें तेंकां ताजें माहिती घेवन आनी एकल्या फावीचेल्यार कर्तव्य करता आमगेलें एक हें कळकळी विनंती सगळे 50,000 ಡೊನೇಷನ್ ದೇವ್ ಯಾಕೆ ಬೋಲ ಮಗರೆ ರಾಮಣ್ಣ 50,000 ಡೊನೇಷನ್ ಇರ್ತಾ ಏ ಮಲ್ಗಡೆ 10,000 25,000 ರೂಪಾಯಿ ಡೊನೇಷನ್ ಆತಿಂಟ್ಲ ಪೂಜೆಗಳನ್ನು ಆತನು ಹೋರಾಟ ಕೊಡ್ತಾ आणि हे अंतिम होराट आतां दाखले करेक्ट आहा सगळे हे करेक्ट आहा आमी आतां उठोवन राबन आल्यार आमगेले भुरगीं हेजेर कडेन जावचे परिस्थिती दब्बाळीके जावंक जायत आमी शेड्यूल कास्ट आय जाल्यार आमकां एक जीवन काडचें एक बळवणी एक भद्रते गावता तितून आमी दया धरून आमी मोहन करून नेक्स्ट खोच्या वाड्यान संघटना करचे म्हणून आज सांगल्यार स्वामीला पदवाकी पुत्तिगारागी सिद्धकट्टेगी खंय म्हणटले ह्या मालयांत पूर्ती संघटना जावका ताका नोव्हेंबरांत आमी कोडी हलवचे कार्यक्रम घालून थंय रेडी जावका त्या डेट त्या तारीख दीस सगळो वावर सोडून आमकां आमच्या हातीर होराट करचे कडेन आमी एक थंय येवका ब्रह्मकाळेस जाल्यार पुरो वयता एका वड्डी केल्यार पुरो वयता खंय फंक्शनां पुरो वयता आमकां एका आमी सगळे वन जाल्यार आमगेल्या भुरग्याली गती गेले ताका आमी वकात सगळे शिरोवन हें करतात तितना आमी की आनी मोहनान एक आमकां थोच्या ಬಗ್ಗೆ एक अभिप्राय सांगून तुजे हें करचें दोन मित्र संजय इष्टपडटा आज कुडबी संघ मस्त वर्सां मस्त बंद घेवन एस टी दवकोन मस्त प्रयत्न घेवन आमकां आग येवन तालो मिटींग हांव मात फाटया जाल्यार फाटल्यान फुल्ल सपोर्ट आहा मिटींग हांव आतां वळना फाटल्यान फुल्ल सपोर्ट आहा जाल्यार आज हे
ಸಲ ಒಂದು ಮಸ್ತು ಬಂದಿಲ್ಲ ರಾಮಣ್ಣ ಆಫೀಸ್ನಾಗ ಆಮೇಲೆ ಸಮರ್ಪದ ಸುಮಾರು ಮೀಟಿಂಗ್ ಆಗಿಲ್ಲ ತಾನೆ ರಾಮಣ್ಣ ಅದೇ ಕೃಷ್ಣ ಪ್ರಸಾದ್ ಅಧ್ಯಕ್ಷ ತೋಯಿ ಕಪ್ ಡೆಲ್ಲಿ ಸುಮಾರು ಬೆಂಗಳೂರು ಸುಮಾರು ಬರಿಗೆಲ್ಲ ವಕೀಲ ಕಪ್ ಇದು ಮುಖಾಂತರ ಕಾರ್ಯಕ್ರಮ ಆಮೇಲೆ सगळ्या वेळांचे सहकार देऊन सगळ्या भुरग्यांक सगळ्या एका उमेदवाराक घेवन थिंगा थिंगा पिशान करसून एका सगळ्या 6 पिशान गेल्या त्याच्या पटिनेर आसता परलाय हें केलं सुद्दां आमी एस टी दवाखानो सांगून आमी सगळे जाण प्रार्थना करता एस सी दवाखानो सांगून आमी सगळे उमेदवार दवाखान ते मागीर आमगे घुमट गोळा जाल्यार जानपडटा बहु ಆಮೇಲೆ ಕುಡಿಬಿ ಜನಾಂಗ ಅಂತ ಫಸ್ಟ್ ಕೊಚ್ಚಾಂತಿನ ಆಮೇಲೆ ಜಾನಪದ ಕಲೆ ಜಾನಪದ ಕಲೆ ಆಮೇಲೆ ಅಂತ ಸ್ವಾಮಿ ಕುಡಿಬಿ ಜನಾಂಗ ಅಂತ ಮಾತಾಡ್ಸೆ ते ಜಾನಪದ ಕಲೆ ಅಲ್ಲ ಆಮೇಲೆ ಇಡೀ ವರ್ಲ್ಡ್ ಅಂತ ಆಮೇಲೆ ನಾವು ಕುಡಿಬಿ ಜನಾಂಗ ಹಾಂ ಒಂಚಲೇಗ आमकां एक हेम्मेचे विशय ते भजने कोलाट मागीर घुमट तिनी बघ आमकां अष्टा भितर आमी संस्कृती चोळणीक आमी प्रार्थना करता ಕೃಷ್ಣ ಪ್ರಸಾದ್ ಗೌಡ ಬಂತ 10 ಬಸ್ಸುಗಳು ತಂದು ಕೂಡ ಹಚ್ಚಲಿಕ್ಕೆ ಪ್ರಯತ್ನ ಈಗ 10 ಬಸ್ ತಂದು ಕೂಡ ಹಚ್ಚಲಿಕ್ಕೆ आणि मागीर आमगेलो मेन सुंदरण्ण कडंदाले आमकां हेका गुर्तू म्हणल्यार कडंदाले सुंदरण्ण म्हणल्यार मातर मागीर सगळ्यालो बाकीचेलो गुर्तू सगळ्या सजावट येताले सगळे तीच आमी आमगेले समाजाचे एक ಒಗ್ಗಡ್ದೋ काम म्हणून आमी देवल्या त्या विशयार म्हाका एक अभिप्राय केलो वता आतां आमगेले आतां जनप्रतिनिधी म्हणून आसता पंचायत मेंबर आमी पंचायत मेंबरांक मुखार धरून तिगे गेल्यार लायक म्हणून म्हाका अभिप्राय केला म्हणल्यार आमगेले पंचायत मेंबर तालूक पंचायत मेंबर जिल्हा पंचायत मेंबर विशयार मात्र गेल्या आमकां MLA एक सीट राष्ट्रीय पक्षांत एक MLA तो आमकां स्थानमान दिना न्ही सुंदरण्ण जिल्हा पंचायत विशयार मात्र गेले आमगेले ती जावन तिंका आतां माजी येल्ले जिल्हा पंचायत तालूक पंचायत माजी येल्ले मेंबर मागीर आतां हाल येल्ले पंचायत मेंबरांक ಒಟ್ಟು घेवन गेल्यार कळ्ळें म्हणल्यार आतां कुच्चो आमगेले ह्या एरियाचे MLA वयता न्ही निकलना ऊर दाखलो ಏರ್ सदस्यर नाकलो उरलेर आकलो इजेर आकलेले तो बले म्हणटा ती तिंका पुराय तिंगा ಒಟ್ಟು घेवन गेल्यार एक हे सार्थकता आयत म्हणून म्हाका अभिप्राय म्हाका उलके अवकाश दिल्ल्याक वन्नी सवर्ण म्हाका उतर मुद्दे एस सी सेरोच्या बहा मस्त प्रयत्न येयले आमी हेजेर राजकीयाचे अडचणाचे म्हणून सांगून म्हाका एक विनंती राजकीय कुठच्या विशयार राजकीय नाका हेका आमी कुणबी मात ಒಗ್ಗಡ್ದ शिवाय राजकीय नाका म्हणून म्हाका अभिप्राय आहे कुठल्या कोणत्या पक्षात जाल्यार निवडणूक कुणबी हेंगेलोच तरी सगळ्यांनी व्यंकटेशन एक अभिप्राय सांगले पंचायत मेंबर्स म्हणून आम्ही समुदाय संपर्क सभे करचे प्रति कुटुंबाकी एक विषय पळोवका भेटी यें जावका म्हणून पंचायत मेंबरना टोटली इडी समुदाय ಒಟ್ಟು एक कोण कुटुंबाचे म्हणल्यार तो एक मेंबर ना राजकीय कच्च्या पक्षांचे समस्या ना प्रत्येक मेंबर्स जावन भेटी जावन आम्ही प्रत्येक कुटुंब बांधवाकी ಒಟ್ಟು जावन संघटनात्मक होराಟ करचे ते जाल्यार हेजेर पंचायत मेंबर राजकीयाचे कच्चे विषय ना आमगेले एकमेव उद्देश कुटुंब ಜಾತಿಯನ್ನು ST ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸುವುದು ಮಾತ್ರ ಹೆಂಗ 3 ಪಕ್ಷಕ್ಕೆ ತಿಂಗಳ ಆಫೀಸ್ ಅದು ಹೆಂಗ ಕುಡಿಮೆ ಅಂತ ಸರಿ ಯಾಕಾಗಿ ಮೈ ಕೊನಾ ಕಡತ ನಮ್ಕ ತೋ ಬಿಟ್ಟೆ ಕಾಮಿತ ಕತಿ ಬಿಟ್ಟೆ ನಿಗಿ ಹಂಗ ಹೇಗೆ ಹೋರಾಟಕ್ಕೆ ಕೋಲು ಸಪೋರ್ಟ್ करता है हमका कितना तो जीता की तका पाटी अभी जीता निगी बायल माणसं करणा बोलीचे स्टार्ट करतात थोडं समाज संघटने गट्टी जाता धन्यवाद आमच्या ग्रामांत 1 ಎಕರೆ 20 ಸೆಂಟ್ಸ್ सरकारी जागा सर्वेदावणू हे पट बेंगळूर भितर कोण फायल पाटी येयला तर इल्लेशे प्रॉब्लेम रामण्ण आसता रे ताज्या मागीर आतां फायल परतून मूव येता तहसीलदार ऑफिस लागून DC ऑफिस ರೀತಿಯಲ್ಲಿ ಯೋಚನೆ ಮಾಡಿಕೊಳ್ಳೋ ಒಂದು 19 ದಿವಸದೊಳಗೆ ಅದು ಸಾಯಂಕಾಲ ಮತ್ತು ಸಾಯಂಕಾಲದ ಹೊತ್ತಿಗೆ ಜಾಸ್ತಿಯಾಗಿ ಆದಿತ್ಯವಾರ ಹುಡುಕೋದು ಬೇಡ ಯಾಕಂದರೆ ಜಾಸ್ತಿ ಆದಿತ್ಯವಾರಕ್ಕೆ ಸಮಯ ಸಾಕಾಗಲಿಕ್ಕಿಲ್ಲ ಅಂದರೆ 3 ತಾರೀಕಿನೊಳಗೆ ಮಾಡಿದರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು ನಾವು ಆವಾಗ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಆಗ್ತದೆ ಪ್ರಾರಂಭದ ಹಂತದ್ದು
ಆ ರೀತಿಯಲ್ಲಿ ಯೋಚನೆ ಮಾಡಿಕೊಳ್ಳೋಣ. ಸರ್, ಕುಡುಬಿ ಸಮಾಜದ ಸಂಪರ್ಕ ಸಭೆ ಅಭಿಯಾನ ಇದು ಇವತ್ತು ಉದ್ಘಾಟನೆ ಆಯಿತು ಸರ್. ತಮ್ಮ ಮುಂದಿನ ನಡೆ? ಅದೇ ಒಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ 25 ಕೂಡುಕಟ್ಟು ಉಂಟು ಕುಡುಬಿ ಸಮಾಜದ್ದು. 25 ಕೂಡುಕಟ್ಟುಗಳನ್ನು ಸಂಪರ್ಕ ಮಾಡಿಕೊಂಡು ಅಭಿಪ್ರಾಯಗಳನ್ನು ತಿಳ್ಕೊಂಡು ಮುಂದೆ ಯೋಚನೆ ಆಗುತ್ತೆ. ಈಗಾಗಲೇ ನಮ್ಮ ಅರ್ಜಿಗಳು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಮತ್ತು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಇದ್ದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಎಚ್ಚರಿಸುವ ದೃಷ್ಟಿಯಿಂದ, ಜೊತೆಗೆ ನಮ್ಮ 70 ವರ್ಷಗಳಿಂದ ಇರುವಂಥ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ದೃಷ್ಟಿಯಿಂದ ಮುಂದಕ್ಕೆ ಒಂದು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಮಂಗಳೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ನಮಗೆ ಅಂದರೆ ಸಂವಿಧಾನ ಪ್ರಕಾರ ಈ ರೀತಿ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ ನಾವು ಯಾರ ಹತ್ರ ಇದು ಕೇಳಲ್ಲ. ಸಂವಿಧಾನ ಪ್ರಕಾರ ನಮ್ಮ ಹಕ್ಕು ನಮಗೆ ಏನಿತ್ತು ಹಿರಿಯರೆಲ್ಲಾಗಾಯಿತು. ನನಗೆ ಸಹ ಚಡ್ಡಿ ಅಂಗಿ ಸಿಕ್ಕಿದೆ ನಾವು ಶಾಲೆಗೆ ಹೋಗುವಾಗ, ಅದು ಈಗ ಇಲ್ಲ. ಆಗ ನಾವು ಸಂವಿಧಾನ ಪ್ರಕಾರ ಇದು ಶೆಡ್ಯೂಲ್ ಕಾಸ್ಟ್ನಲ್ಲಿ ಇದ್ದೇವೆ. ಇವಾಗ ನಮಗೆ ಏನಾದ್ರು ಕೈ ತಪ್ಪಿ ಹೋಗಿದೆ. ಇನ್ನೊಬ್ಬರ ಹತ್ರ ಹೋರಾಟ ಮಾಡಿ ಪಡೀಲಿಕ್ಕೆ ನಮ್ಮ ಹತ್ರ ಹಣವೂ ಇಲ್ಲ, ನಮ್ಮ ಹತ್ರ ಅಷ್ಟು ಇದೇ ಇಲ್ಲ. ನಮ್ಮ ಹತ್ರ ಇದು ಧಾರ್ಮಿಕತೆ ಒಂದು ಆಧಾರ ಉಂಟು. ಈ ಪ್ರಕಾರ ನಾವು ಸಂವಿಧಾನ ಪ್ರಕಾರ ನಮ್ಮ ಹಕ್ಕನ್ನು ನಾವು ಖಂಡಿತ ಈ ಸಲ ಪಡೆಯುವ ಇದರಲ್ಲಿ ಹೋರಾಟದಲ್ಲಿ ನಾವು ಯಶಸ್ವಿ ಖಂಡಿತ ಆಗಿ ಎಲ್ಲರೂ ಸಂಘಟನೆ 26 ವಲಯದಲ್ಲಿ ನನಗೆ ಭರವಸೆ ಕೊಟ್ಟಿದ್ದಾರೆ. ನಾವು ಖಂಡಿತ ಬರ್ತೇವೆ. ಈ ಸಂವಿಧಾನ ಪ್ರಕಾರ ಹೋರಾಟಕ್ಕೆ ನಾವು ಖಂಡಿತ ಇಳಿತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವು ಈ ಸಲ ಅದನ್ನು ಪಡೆದೇ ಶುದ್ಧ ನಮಗೆ ಸಂವಿಧಾನ ಪ್ರಕಾರ ಹಕ್ಕೆ ಸಿಗಲೇಬೇಕು. ಅದಕ್ಕೆ ಬೇಕಾದ ದಾರಿಯನ್ನು ನಮ್ಮ ಹಿರಿಯರು ಹುಡುಕಿದ್ದಾರೆ. ಆ ದಾರಿಯನ್ನು ನಾವು ಬಿಡಲಿಕ್ಕಿಲ್ಲ. ನಮ್ಮ ಪೀಳಿಗೆ ನಮಗೆ ಎಲ್ಲ ಸಮುದಾಯ ಕೇಳಿದಾಗ ನಾವು ಅವ್ರ ಹತ್ರ ಇದು ಕೇಳೋದಿಲ್ಲ, ನಮ್ಮ ಹಕ್ಕನ್ನು ಕೇಳೋದು. ಸಂವಿಧಾನ ಪ್ರಕಾರ ನಮ್ಮ ಹಕ್ಕನ್ನು ನಾವು ಪಡೆದೇ ಶುದ್ಧ. ಎಲ್ಲ ವಾಳ್ಯದವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ನನಗೆ ಭರವಸೆ ಕೊಟ್ಟಿದ್ದಾರೆ. ನಾವಿದ್ದೇವೆ ಸುಂದರಣ್ಣ, ನೀವೊಂದು ದಾರಿ ಮಾಡಿ, ನೀವು ದಿನ ನಿಘಂಟು ಮಾಡಿ ಕೃಷ್ಣ ಪ್ರಸಾದ್ ಅಂತ ಹೇಳಿ ನಾವು ಖಂಡಿತವಾಗಿ ಬರ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಸಲ ನಾವು ಪಡೆದೇ ಶುದ್ಧ. ಕೇಂದ್ರ ಸರ್ಕಾರದ ಮೂಲಕ ನಮ್ಮ ಸಂವಿಧಾನ ಹಕ್ಕನ್ನು ನಾವು ಪಡೆಯುತ್ತೇವೆ. ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಇವತ್ತು ಆರಂಭ. ಇದು ಕೊಡುವ ತನಕ ನಾವು ಹೋರಾಟ ನಿಲ್ಲಿಸುವುದೇ ಇಲ್ಲ. ನಾವು ಹೋರಾಟ ಮಾಡಿ ಪಡ್ಕೊಳ್ತೇವೆ. ನಮಸ್ಕಾರ ಮಾಡಿದ್ದು ನಾವು ದುಡಿದದ್ದು, ನಾವು ಎಲ್ಲ ವಂತಿಗೆ ಮಾಡಿದ್ದು, ನಾವು ಹಿರಿಯರು ಕೊಟ್ಟ ಹಣ ಎಲ್ಲ ಕೋರ್ಟು ಕಚೇರಿ ಅಂತ ನಾವು ಎಲ್ಲ ಇದು ಮಾಡಿದ್ದೇವೆ. ಈಗ ಊರವರ ಸಹಕಾರ ಕೊಟ್ಟು ಈ ನವರಾತ್ರಿ ಪೂಜೆಯನ್ನು ವಾರ್ಷಿಕ ಉತ್ಸವವನ್ನು ಮಾಡ್ತೇವೆ. ನೋಡಿ, ಇದರಲ್ಲಿ ಎಲ್ಲರೂ ನಮಗೆ ಈ ದಾನ ರೂಪ ಅಕ್ಕಿ ದಾನ ಇದೆಲ್ಲ ಕೊಟ್ಟು ಹಣ ರೂಪದಲ್ಲಿ ಸಹಕಾರ ಕೊಟ್ಟು ನವರಾತ್ರಿ ಪೂಜೆಯನ್ನು ನಾವು ಮಾಡೋದಲ್ಲ, ಇಡೀ 2 ಗ್ರಾಮದವರು ಸೇರಿ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ಅಂದರೆ ನಾವು ಅಷ್ಟು ಅದು ಇದರಲ್ಲಿ ನಾವು ಇದಾಗಿದ್ದೇವೆ. ಆದಾಗ ನಾವು ಈ ಸಲ ಈ ಧಾರ್ಮಿಕತೆಯನ್ನು ನಾವು ಬಿಡಲಿಲ್ಲ. ಈ ಸಲ ಈ ವರ್ಷದ ಹಾಗೆ 3 ತಾರೀಕಿಗೆ ಗುರುವಾರ ಮೊದಲುಗೊಂಡು ದಿನಾಂಕ 12/10/24 ಶನಿವಾರ ತನಕ ನಮ್ಮ ಸನ್ನಿಧಾನದಲ್ಲಿ ನವರಾತ್ರಿ ಪೂಜೆ ನಡೀಲಿಕ್ಕಿದೆ. ನೀವೆಲ್ಲರೂ ಇವತ್ತು ಬಂದ ಹಾಗೆ ಆ ಪೂಜೆಯಲ್ಲಿ ಎಲ್ಲರೂ ಈ ಸಲ 9 ಅಲ್ಲ 10 ದಿವಸ ಪೂಜೆ. ಅದರಲ್ಲಿ ದಿನಾಲು ನವರಾತ್ರಿ ಕಲ್ಪೋಕ್ತ ಪೂಜೆ, ಮತ್ತು ಶನೀಶ್ವರ ಪೂಜೆ, ಸತ್ಯನಾರಾಯಣ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ, ರಂಗಪೂಜೆ ಇತ್ಯಾದಿ ಮಹಾತಾಯಿಯ ಸೇವೆ ಆಗಲಿಕ್ಕುಂಟು. ಕೊನೆಯ ದಿವಸ ಮಹಾ ಚಂಡಿಕಾಯಾಗ ನಡೀಲಿಕೊಂಡು ಇದಕ್ಕೆ ಎಲ್ಲ ನೀವು ಬಂದು ಸಹಕಾರ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ತೇನೆ. ನಮಗೆ ಇವತ್ತು ಇಷ್ಟು ಸಭೆ ಸೇರಲಿಕ್ಕೆ ಕಾರಣ ತುಳುನಾಡು ವಾರ್ತೆ ಪಂಡ ಈಗ ಮೀಡಿಯಾ ఒక ಪತ್ರಿಕೆ ತಕರು ಈಗ ಸಹಕಾರ ಬೋರ್ಡ್ ಪಂಪಿಂದ ಗೊತ್ತು ಇಂಕ ಇನಿ ಅನುಭವ ಯಾನು ಏತೋ ಫೋನ್ ಮಾಲ್ತು ಎಂಚಿನ ಕೈಗಾರಕ್ಕೆ ಈ ಜನ ಒಟ್ಟು ಮಲ್ಪರ ಆಯ್ಸಿ ಆಂಡ ಮೊಕುಲ್ನ ಅರ್ಧ ಗಂಟೆ 12ಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆ ಮಲ್ತದು ಏನು ಒಂಜಿ ಪೊರ್ಲು ನಿಕಲ್ ನಮಗೆ ಈ ಸಂಘಟನೆ ಮಲ್ಪರ ಅಂಚನೆ ಕುಡ್ಲಡೆ ಎಂಗ್ಳು ಬೊಬ್ಬೆ ಬಡ್ನಾಗ ಎಲ್ಲ ಬೋಟು ಎಂಕ್ಲೆ ಬೋರ್ಡ್ ಎಂಕಲ್ನ ಹಕ್ಕು ಬೋರ್ಡ್ ಬಣ್ಣಾಗ ಅವು ಮುಟ್ಟವನ ಕೆಲಸ ಮುಕುಲು ಮಲ್ಪರು ಎಂಕಲ್ನ ಬೆರಿಸಾಯದು ಮುಕುಲುಲ್ಲೇರು ಪತ್ರಿಕೆ ತಗೊಳ್ಳುಲ್ಲೇರು ನಮ್ಮ ಪೋಡಿಯೋಡು ನಲ ಕಾಸು ಇಜ್ಜಿ ಕಾಸು ಬಂದು ಮುಂದೆ ಬಿಡ್ಸಿ ನಮ್ಮ ಒಟ್ಟುಗಾದ ಕುಡ್ಲದ ಪೇಂಟಿಗೆ ಬೋದು ಮಾತೆರ್ಲ ಮೆರವಣಿಗೆ ಪೋದು ಭಜನೆನ ಗುಮ್ಮಟನ ಪಡ ಬಿಟ್ಟು ಅವು ದಿಲ್ಲಿ ಮುಟ್ಟ ಕೇಣ್ಣಂಚಿನ ಒಂಜಿ ವ್ಯವಸ್ಥೆ ನಮ್ಮ ತುಳುನಾಡಕಲು ಮಲ್ಪೇರು ಪಂಪಿನ ಇನ್ನೇ ಭರವಸೆ ತಿಕ್ಕೊಂಡು ನಂಗೆ ನಮ್ಮ ಮಾತೆಲ್ಲ ನನ್ನ ನಿದ್ರೆ ಬಿಡುದು ಲಕ್ಕಿ ಲೆಕ್ಕಲ್ಲ ಹಾಕೊಂಡು ನಂಗೆ ನಮ್ಮ ಇಲ್ಲದ ಉಲೈಕುಲ್ನತ್ತು ಒಂತೆ ಮಾರ್ಗಡು ಬರ್ತದತ್ತು ಎಂಕ್ಲೆಕ್ಕಲ ಬೊಬ್ಬಾಡು ಬಡವಾಪುರ ಸ್ವಾಮಿ ಎಂಕ್ಲೆಕ್ಕಲ ಒಂತೆ ಕೊರಲೆ ಪನ್ನಡು ಸರಕಾರ ಅಂಚಾದ ಪ್ರಕಾರ ನೆಕ್ಲೆಕ್ಕ ಸುರೂಕಾರ ಧನ್ಯವಾದ ಪನ್ಪಿನ ಇತ್ತ ನನ್ನ ನಿಕ್ಲೆ ಈ ನೆತ್ತ
ಚಾನಲ್ ಲೆಕ್ಕಲೆ ನುಕ್ಕಲು ಮಾತ ಸಹಕಾರ ಮತ್ತು ಈತಿ ವ್ಯವಸ್ಥೆ ಮಲ್ಪೊಡ್ಡ ನಿಕ್ಕಲ ಸಹಾಯತ ನನ್ನ ಮಿತ್ತಿಕ್ಕಲ ಎಂಕಲ ಹೋರಾಟಕ್ಕೆ ನಿಕ್ಕಲ ಸಹಕಾರ ಬೋಡಕ್ಕೆ ಏನು ನಡೆಯಕ್ಕೆ ಈ ಸನ್ನಿಧಾನ ಬತ್ತಿ ನಡೆಯಕ್ಕೆ ನಿಕ್ಕಲ ಚಾನಲ್ ఒక ನಿಕ್ಕಲ ತುಳುನಾಡು ನನಾತ ಬೆಳವಣಿಗೆ ಬರಡು ಬನಪಿನ ಕೈಕಲುಗಳು ದೇವರ ಪ್ರಾರ್ಥನೆ ಮಾಡ್ತದೆ ನಿಖಲೇಕಲ ಒಂದು ಸುರುಟು ನಿಖಲೆಗೆ ಧನ್ಯವಾದ ಕೊರಿನದು ಇನ್ನಿತ ಕಾರ್ಯಕ್ರಮ ನಿಖಲ್ನ ಮೂಲಕ ಬೊಕ್ಕ ಎಂಕಲ ಹಿರಿಯಕರ ಮೂಲಕ ಪೊರ್ಲುಡು ಮಲ್ತದೆ ಕಾಣಲಿ ಎಂಕಲೇಕಲ ಒಂಜಿ ನವ ಚೈತನ್ಯ ಬತ್ತಂಡು ನಂಡ ಇಟ್ಟಿ ಬೊಕ್ಕ ದಾಯಿ ಬಂಡ ಎಂಕಲ ಚಿತ್ತೆ ಮಲ್ ಪೋಪ್ನ ಸಾದಿ ಸೀದ ಉಂಡು ಅಂಚಾಡುವಾಗ ಎಂಕಲೆ ನನ್ನ ಬೊಬ್ಬೆ ಪಾಡಿನ ಚಿಕ್ಕುನು ಬಣ್ಪಿನ ಧೈರ್ಯ ನಮಡ ಉಂಡು ಅಂದರೆ ಖಂಡಿತ ಈ ಸತಿ ಎಂಕಲು ಎಂಕಲ್ನ ಹಕ್ಕನು ಖಂಡಿತ ಕೇನುವ ಅವೇನು ದಿಲ್ಲಿ ಮುಟ್ಟವನ್ನ ಇಟ್ಟು ಸಹಕಾರ ನಿಕುಲ್ಲ ಮಲ್ಪೋಟು ನಿಕಲೈಕಲು ಕೇನೊನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೊಡುಗೆ ಸಮಾಜ ಸಂಘ ಇದರ ಪ್ರಧಾನ ಪ್ರಧಾನ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದರಿಗೆ ಇವತ್ತಿನ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರುವಂಥ ಎಲ್ಲ ಇಲ್ಲಿ ಇದ್ದಂತಹ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಸಮಸ್ತ ಉಡುಪಿ ಬಾಂಧವರಿಗೆ ಹಾಗೂ ಕಡಲಲೆ ಸುಂದರಣ್ಣನವರಿಗೆ ಇವರಿಗೂ ಹಾಗೂ ಇಲ್ಲಿ ಇರುವಂಥ ಎಲ್ಲ ಮಹಿಳೆಯರಿಗೂ ಹೃದಯ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇಲ್ಲಿ TV ಚಾನಲ್ ತುಳುನಾಡು ಇವರಿಗೆ ಸಹ ಧನ್ಯವಾದವನ್ನು ಅರ್ಪಿಸ್ತಾ ನಮ್ಮ ಧನ್ಯವಾದಗಳನ್ನು ಕೊಟ್ಟಂತಹ ಶ್ರೀ ಆದಿಶಕ್ತಿ ದೇವಸ್ಥಾನ ಇವರ ಗುರಿಕಾರರಿಗೂ ಹಾಗೂ ಇಲ್ಲಿನ ಸಂಘ ಸಂಸ್ಥೆಯವರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ. ತುಳುನಾಡು ವಾರ್ತೆ ತುಳುನಾಡ ಸಂಸ್ಕೃತಿಯ ದೀವಟಿಗೆ